ನನ್ನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕಲಾವಿದ ಇದು ಕಲಾವಿದರ ಬದುಕಿನ ಕಥೆಯನ್ನು ಅವರೊಂದಿಗೆ ಕೇಳುವಂತಹ ವಿಶೇಷ ಕಾರ್ಯಕ್ರಮ. ಇದಕ್ಕೆ ನಿಮಗೆ ಸ್ವಾಗತ. ಈ ವಾರದಲ್ಲಿ ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಉಡುಪಿಯಲ್ಲಿ ಒಂದು ಫಿಲ್ಮ್ ಡ್ಯಾನ್ಸ್ ಅಥವಾ ಬಾಲಿವುಡ್ ಡ್ಯಾನ್ಸ್ ಅಂತಂದ್ರೆ ಬಹುಶಃ ಇವರ ಹೆಸರೇ ಮುಂಚೂಣಿಯಲ್ಲಿ ಇರುವಂತದ್ದು. ಇವರ ಒಂದು ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಎಲ್ಲರ ಮನಸ್ಸಿಗೂ ನೆನಪಾಗುವಂತದ್ದು. ಸೊ ಇವತ್ತು ನಮ್ಮೊಂದಿಗಿದ್ದಾರೆ ಸ್ಪೆಷಲ್ ಗೆಸ್ಟ್ ಮಂಜಿತ್ ಶೆಟ್ಟಿ, ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಉಡುಪಿ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮ್ಮನ್ನು ಮೋಸ್ಟ್ಲಿ ಮಂಜಿತ್ ಶೆಟ್ಟಿ ಅಂತ ಖಾಲಿ ಕರೆಯೋದಕ್ಕಿಂತ ಎಕ್ಸ್ಟ್ರೀಮ್ ಡ್ಯಾನ್ಸ್ ನ ಮಂಜಿತ್ ಶೆಟ್ಟಿ ಅಂತವೇ ನೀವು ಬಹುಶಃ ತುಂಬಾ ಫೇಮಸ್. ಸೊ ಈ ಒಂದು ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಹೇಗೆ ಸ್ಟಾರ್ಟ್ ಆಯ್ತು? ಸೊ ಈಗ ಈ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಸ್ಟಾರ್ಟ್ ಆಗಿ 14 ಇಯರ್ಸ್ ಆಯಿತು. ನೆಕ್ಸ್ಟ್ ಇಯರ್ ಇಟ್ ವಿಲ್ ಬಿ ಲೈಕ್ 15 ವರ್ಷ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ 14 ವರ್ಷದ ಹಿಂದೆ ನಾನಂದರೆ ಕಾಲೇಜ್ ಲೈಫಲ್ಲಿದ್ದೆ. ಸೊ ಯೂಶ್ವಲಿ ಡ್ಯಾನ್ಸ್ ನನ್ನ ಅರ್ಲಿ ಸ್ಕೂಲ್ ಲೈಫಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಸೊ ಮತ್ತೆ ಏನಾದರೂ ಕಾಲೇಜ್ ಲೈಫಲ್ಲಿ ಇನ್ಕಮ್ ಬೇಕು ಅಂತ ನಾನು ಎಕ್ಸ್ಟ್ರಾ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಸೊ ಆಗ ಯಾರೋ ಒಬ್ಬರು ಡ್ಯಾನ್ಸ್ ಕ್ಲಾಸ್ ಮಾಡಿ ಕ್ಲೋಸ್ ಮಾಡಿದರು ಕ್ಲಾಸ್. ಸೊ ಅವರು ಕ್ಲೋಸ್ ಮಾಡಿದ ಆ ಬಿಲ್ಡಿಂಗ್ ಓನರ್ ಏನಾಯಿತು, ನನಗೆ ಕಾಂಟ್ಯಾಕ್ಟ್ ಮಾಡಿದರು, ನೀವು ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಾ, ಇಲ್ಲಿ ಒಂದು ಆಲ್ರೆಡಿ 3-4 ಮಕ್ಕಳಿದ್ದಾರೆ, ಯಾರೋ ಸ್ಟಾರ್ಟ್ ಮಾಡಿ ಬಿಟ್ಟಿದ್ದಾರೆ, ನೀವು ಕಂಟಿನ್ಯೂ ಮಾಡ್ಬೋದಾ ಅಂತ. ಸೊ ನಾನು ಹಾಗೆ 3 ಮಕ್ಕಳಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ಒಂದು 14 ವರ್ಷದ ಹಿಂದೆ. ಸೊ ಆ 3 ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು 15 ವರ್ಷದ ನಂತರ ಮೇಲಿಂದ ಮೇಲೆ ಹೋಗ್ತಾ ಇದೆ. ವೆರಿ ನೈಸ್. ಅಂದ್ರೆ ಬಹುಶಃ 3 ಮಕ್ಕಳಿಂದ ಸ್ಟಾರ್ಟ್ ಆದದ್ದು ಇವತ್ತಿಗೆ ಬಹಳಷ್ಟು ಒಂದು ಮೋರ್ ದ್ಯಾನ್ ಒಂದು 500 ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಪಾಸ್ ಆಗಿರಬಹುದು. ಮೋರ್ ದ್ಯಾನ್ ದಟ್ ಅಲ್ವಾ? ಸೊ ಇವತ್ತಿಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಮಕ್ಕಳು ನಿಮ್ಮ ಹತ್ರ ಕಲಿತಾ ಇದ್ದಾರೆ? ಯೂಶ್ವಲಿ ಬಿಫೋರ್ ಕೋವಿಡ್ ಅರೌಂಡ್ ಒಂದೇ ಕ್ಲಾಸಲ್ಲಿ ಉಡುಪಿದ ಒಂದೇ ಕ್ಲಾಸಲ್ಲಿ 150 to 200 ತನಕ ಇದ್ರು. ಈಗ ಆಫ್ಟರ್ ಕೋವಿಡ್ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಲೇಡೀಸ್ ಎಲ್ಲ ಸೇರಿ ಅರೌಂಡ್ ಒಂದು 90 ತನಕ ಇದ್ದಾರೆ. ಮತ್ತೆ ಕೋವಿಡ್ ಅಂದ್ರೆ ಎಲ್ಲ ಕಲಾವಿದರು ಸ್ವಲ್ಪ ತೊಂದರೆ ಮತ್ತೆ ಈಗ ಅಂದ್ರೆ ವೆಕೇಶನ್ ಟೈಮ್ ಅಲ್ಲ. ಸೊ ಐ ಥಿಂಕ್ ಲೈಕ್ ಜೂನ್ ನಂತರ ಪುನಃ ಮಕ್ಕಳೆಲ್ಲ ವಾಪಸ್ ಬರ್ತಾರೆ. ಸೊ ಡ್ಯಾನ್ಸ್ ಅನ್ನೋದು ನೀವು ಹೇಳಿದ್ರೆ ನೀವು ಅರ್ಲಿ ಸ್ಕೂಲ್ ಡೇಸ್ ಎಲ್ಲ ಮಾಡ್ತಾ ಇದ್ರಿ ಅಂತ. ಸೊ ಅದು ಯಾರ ಹತ್ರ ಕಲ್ತ್ರಿ ಅಥವಾ ಹೇಗೆ ಸ್ಟಾರ್ಟ್ ಆಯ್ತು? ಈಗ ಹೆಚ್ಚಿನಾಗಿ ಡ್ಯಾನ್ಸ್ ಅಂದ ಕೂಡಲೇ ಹುಡುಗಿರು ಮಾತ್ರ ಮಾಡುದು ಅಥವಾ ಹುಡುಗಿಯರಿಗೆ ಅದರ ಮೇಲೆ ಆಸಕ್ತಿ ಜಾಸ್ತಿ ಅನ್ನೋದು ಒಂದು ಥಾಟ್ ಇರ್ತದೆ, ಇರ್ಬೇಕು ಅಂತಲ್ಲ ಬಟ್ ಇರ್ತದೆ. ಸೊ ಹೀಗಿರುವಾಗ ನಿಮಗೆ ಡ್ಯಾನ್ಸ್ ನ ಮೇಲೆ ಹೇಗೆ ಆಸಕ್ತಿ ಬಂತು? ನನಗೆ ನಿಮಗೆ ಗೊತ್ತಿದ್ರೆ ಮುಕಾಬ್ಲಾ ಸಾಂಗ್ ಅಂತ ಒಂದು, ಐ ಥಿಂಕ್ ನಾನಾಗ ಬಾಲ್ವಾಡಿ, ನಾನು ಕನ್ನಡ ಮೀಡಿಯಮಲ್ಲಿ ಕಲ್ತದ್ದು. ನಾನು ಆ ಟೈಮಲ್ಲಿ ಆ ಸಾಂಗ್ ರಿಲೀಸ್ ಆಗಿತ್ತು. ಸೊ ನಾನು ಆ ಸಾಂಗಿಗೆ ಆಗ ಡ್ಯಾನ್ಸ್ ಮಾಡ್ತಾ ಇದ್ದೆ, ಮತ್ತು ಕಂಟಿನ್ಯೂ ಡ್ಯಾನ್ಸ್ ಮಾಡ್ತಾ ಇದ್ದೆ ನನ್ನ ಕೊರಿಯೋಗ್ರಫಿ ಥ್ರೂ ಅಲ್ಲೇ. ಸೊ ಮನೆಯಿಂದ ಫಿನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಇಲ್ಲದ್ರಿಂದ ಕ್ಲಾಸಿಗೆ ಹೋಗುವಂಥ ಒಂದು ನಮಗೆ ಅಪರ್ಚುನಿಟಿ ಇರಲಿಲ್ಲ. ಸೊ 9th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಹೀಗೆ ನಾನು ಸ್ವಲ್ಪ ಆಕ್ಟಿವ್ ಆಗಿದ್ದೆ ಕ್ಲಾಸಲ್ಲಿ, ಸ್ಕೂಲಲ್ಲಿ. ಸೊ ಹೀಗೆ ಕಾಂಪಿಟೇಷನ್ಗೆಲ್ಲ ಕಳಿಸ್ಬೇಕಾದ್ರೆ ಒಂದಿನ ಛದ್ಮವೇಷ ಕಾಂಪಿಟೇಷನಿಗೆ ಕಳಿಸಿದ್ರು ನಾನು. ಸೊ ಛದ್ಮವೇಷ ಕಾಂಪಿಟೇಷನ್ ಕಳಿಸಾಗ ನನಗೆ ಹತ್ತಿರದಲ್ಲಿ ಮ್ಯೂಸಿಕ್ ಕೇಳಿದಾಗೆ ಆಯಿತು. ಅಲ್ಲೊಂದು ಪಕ್ಕದಲ್ಲಿ ಒಂದು ಕಿಟಕಿ ಇತ್ತು, ತುಂಬ ಎತ್ತರದಲ್ಲಿತ್ತು. ಆದರೂ ಆ ಕಿಟಕಿ ಹತ್ತಿ ನೋಡಿದ್ರೆ ಹೀಗೆ ಡ್ಯಾನ್ಸ್ ಕ್ಲಾಸ್ ನಡೀತಾ ಇತ್ತು. ಅದರಲ್ಲಿ ಹಿಂದೆ ಒಬ್ಬ ನಮ್ಮ ಸ್ಕೂಲಿದ್ದು ಸೀನಿಯರ್ ಇದ್ದ. ಸೊ ಅವನ ಹತ್ರ ಸ್ಕೂಲಿದ್ದು ಅವನ ಹೆಸರು ನಿಶಾಂತ್ ಅಂತ. ಸೊ ನೆಕ್ಸ್ಟ್ ಡೇ ಅವನ ಹತ್ರ ಹೋಗಿ ಕೇಳಿದೆ, ಹೀಗೆ ಕ್ಲಾಸಾ ಅಂತ. ಅದಕ್ಕೆ ಹೌದು ಕ್ಲಾಸ್, ಡ್ಯಾನ್ಸ್ ಕ್ಲಾಸ್, ನಿಂಗೆ ಇಂಟ್ರೆಸ್ಟ್ ಉಂಟಾ ಜಾಯ್ನ್ ಆಗಲಿಕ್ಕೆ? ಇಂಟ್ರೆಸ್ಟ್ ಉಂಟು. ಫೀಸ್ ಎಷ್ಟು ಕೇಳಿದೆ? ಸ್ಟಾರ್ಟಿಂಗ್ 350, ಮಂತ್ಲಿ 150 100 ಏನಾಯಿತು ಆ ಟೈಮಲ್ಲಿ. ಮನೇಲಿ ಬಂದು ಕೇಳಿದೆ, ಮನೆಯಲ್ಲಿ ಮಂತ್ಲಿ ಫೀಸ್ ಎಲ್ಲ ಕೊಡ್ತೇನೆ, ನಿಮಗೆ ಸ್ಟಾರ್ಟಿಂಗ್ ಫೀಸ್ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ನಾನು ಬಂದೆ, ಅವನ ಹತ್ರ ಕೇಳಿದೆ, ನನಗೆ ಮನೇಲಿ ಬಿಡೋದಿಲ್ಲ ಅಂದರೆ ಸ್ಟಾರ್ಟಿಂಗ್ ಫೀಸ್ ಕೊಡೋದು. ಹಾಗೆ ಒಂದು ಕೆಲಸ ಮಾಡು, ನನ್ನ ತಂಗಿ ಜಾಯಿನ್ ಆಗಿ ಬಿಟ್ಟಿದ್ದಾಳೆ, ಸೊ ಅವಳದ್ದು ಅಡ್ವಾನ್ಸ್ ಫೀಸ್ ಇದೆ, ನೀನು ಜಸ್ಟ್ ಮಂತ್ಲಿ ಫೀಸಿಂದ ಸ್ಟಾರ್ಟ್ ಮಾಡು, ನಾನು ಸರ್ ಹತ್ರ ಮಾತಾಡ್ತೇನೆ ಹೇಳಿ. ಹಾಗೆ ನನಗೆ ಅವ್ನು ಹೆಲ್ಪ್ ಮಾಡಿದ್ದು ಕ್ಲಾಸ್ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಅದರ ನಂತರ ಕ್ಲಾಸ್ ಕಂಟಿನ್ಯೂ ಮಾಡಿದೆ. ನಾನು ಒಂದು 3 years ಕಂಟಿನ್ಯೂ ಕಲ್ತಿದ್ದೆ. ಸೊ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆದದ್ದು ನಿಮ್ಮ ಜರ್ನಿ. ಯಾವಾಗ್ಲೂ ಹಾಗೆ ಒಬ್ರು ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಅಥವಾ ಒಂದು ಏನ್ ಹೇಳುದು ಸ್ಟಾರ್ಟಿಂಗ್ ಒಂದು ಯಾರಾದ್ರೂ ಬೂಸ್ಟ್ ಕೊಟ್ರೆ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ ಅನ್ನೋದು. ಸೊ ಈಗ ಫಸ್ಟಿಗೆ ನೀವು ನಿಮ್ಮಲ್ಲಿಗೆ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಎಷ್ಟನೇ ಕ್ಲಾಸಿಂದ ಅಥವಾ ಎಷ್ಟನೇ ಏಜ್ ಇಂದ ನೀವು ಸ್ಟೂಡೆಂಟ್ಸ್ ಅನ್ನ ತಗೊಳ್ತೀರಿ? ನಾನು ಯೂಶ್ವಲಿ 3 years ಇಂದ ತಗೊಳ್ತೇನೆ, ಬಟ್ ನಾನು 3 ವರ್ಷದವರನ್ನು ಅಡ್ಮಿಷನ್ ಮಾಡಲ್ಲ. ಸೊ ಪೇರೆಂಟ್ಸ್ ಅನ್ನು ಬರ್ಲಿಕ್ಕೆ ಹೇಳ್ತೀನಿ. ಸೊ ಅವ್ರದ್ದೇ ಒಂದು ಬ್ಯಾಚ್ ಇದೆ, 3 to 5 years ಅವ್ರದ್ದೊಂದು ಬ್ಯಾಚ್ ಇದೆ. ಸೊ ಪೇರೆಂಟ್ಸ್ ಅವ್ರ ಹತ್ರ ಹೇಳ್ತೀನಿ, ಅಂಟಿಲ್ ಅವ್ರು ಸ್ವಲ್ಪ ಮಕ್ಕಳ ಜೊತೆ ಮಿಂಗಲ್ ಆಗಿ ಅವರು ಸ್ಟಾರ್ಟ್ ಮಾಡೋವರೆಗೂ ನಾವು ಅಡ್ಮಿಷನ್ ಮಾಡಲ್ಲ, ನೀವು ಕೂತ್ಕೊಳ್ಳಿ ಸೈಡಲ್ಲಿ, ಅವರನ್ನು ಬಿಡಿ ಡ್ಯಾನ್ಸ್ ಮಾಡಲಿಕ್ಕೆ, ಅವರೊಂದು ಸ್ವಲ್ಪ ನಮ್ಮೊಟ್ಟಿಗೆ ಮಿಂಗಲ್ ಆದಮೇಲೆ ಅಡ್ಮಿಷನ್ ಮಾಡ್ತೇವೆ ಅಂತ. ಬೈ 3 years ಇಂದ ನಾವು ತಗೊಳ್ತೇವೆ, ಅಪ್ ಟು 60-70 years ವರೆಗೂ ಇದೆ. ಸೊ ಈಗ ನಿಮ್ಮಲ್ಲಿ ಖಾಲಿ ಡ್ಯಾನ್ಸ್ ಕ್ಲಾಸ್ ಅಲ್ಲ, ಲೈಕ್ ಜುಂಬಾ ಅಂತದೆಲ್ಲ ಕೂಡ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಇದು ಬಾಲಿವುಡ್ ಬಿಟ್ಟರೆ ನಮ್ಮ ಕ್ಲಾಸಲ್ಲಿ ಜುಂಬಾ ಇದೆ, ಲೇಡೀಸ್ ಬ್ಯಾಚ್ ಡ್ಯಾನ್ಸ್ ಕ್ಲಾಸ್ ಇದೆ, ಬಾಲಿವುಡ್ ಡ್ಯಾನ್ಸ್ ಕ್ಲಾಸೇ, ಜಿಮ್ನಾಸ್ಟಿಕ್ಸ್ ಇದೆ ಮಕ್ಕಳಿಗೆ, ಅದಕ್ಕೆ ಬೇರೆ ಸರ್ ಇದ್ದಾರೆ. ಸೊ ಅದು ಬಿಟ್ಟರೆ ಡ್ರಾಯಿಂಗ್ ಕ್ಲಾಸ್ ಇದೆ, ಭರತನಾಟ್ಯಂ ಕ್ಲಾಸ್ ಇದೆ, ಅದಕ್ಕಂತಲೇ ಬೇರೆ ಬೇರೆ ಟೀಚರ್ಸ್ ಇದ್ದಾರೆ. ನನ್ನ ಅಕಾಡೆಮಿಯಲ್ಲಿ ಇಷ್ಟು ಕ್ಲಾಸಸ್ ನಡೆಯುತ್ತೆ ಈಗ ಪ್ರೆಸೆಂಟ್ ಆಗಿ.
ಸೊ ಅದೇ ಈಗ ತುಂಬಾ ಶೋಸ್ ಕೊಡ್ತೀರಿ, ಅಂದ್ರೆ ಮಕ್ಕಳಿಗಾಗಿ ಆಪರ್ಚುನಿಟೀಸ್ ಅದರಿಂದ ಕೂಡ ಸಿಗ್ತದೆ. ಸೊ ಕೆಲವೊಂದು ಮಕ್ಕಳಿಗೆ ಶೋಗೆ ಹೋಗುದಕ್ಕೋಸ್ಕರ ಕಲಿಬೇಕು ಅನ್ನುವ ಆಸೆ ಕೂಡ ಮೂಡ್ತದೆ. ಅಂದ್ರೆ ಕೆಲವೊಬ್ರು ಬರುವಾಗ ಪೇರೆಂಟ್ಸ್ ಒತ್ತಾಯಕ್ಕೆ ಬಂದ್ರೆ ಸಹ ಒಂದೆರಡು ಶೋ ಆದ ಕೂಡಲೇ ಅವರಿಗೆ ಬರಬೇಕು ಅನ್ನುವ ಆಸಕ್ತಿ ಮೂಡ್ತದೆ. ಈಗ ನೀವು ಶೋಗೆ ಸೆಲೆಕ್ಟ್ ಮಾಡುವಾಗ, ಈಗ ತುಂಬಾ ಸ್ಟೂಡೆಂಟ್ಸ್ ಇರ್ತದೆ, ಶೋಗೆ ಸೆಲೆಕ್ಟ್ ಮಾಡುವಾಗ ಲೈಕ್ ಯಾವ ಬೇಸಿಸ್ ಮೇಲೆ ಅಥವಾ ಅವರ ಡ್ಯಾನ್ಸ್ ನೋಡಿ, ಅವರ ಎಕ್ಸ್ಪ್ರೆಷನ್ ನೋಡಿ ಹೇಗೆ ಅವರನ್ನು ಒಂದು ಚೂಸ್ ಮಾಡ್ತೀರಿ, ಒಂದು ಟೀಮ್ ಅನ್ನ ಮಾಡ್ತೀರಿ ಅಂತ? ಈಗ ಪ್ರೆಸೆಂಟ್ಲಿ ನನ್ನ ಹತ್ರ 2 ಶೋ ಟೀಮ್ ಈಗ ಒಂದು ಸುಮಾರು ವರ್ಷದಿಂದ ಇದೆ, ಅದೇ ಕಂಟಿನ್ಯೂ ಆಗ್ತಾ ಇದೆ. ಈಗ ಪ್ರೆಸೆಂಟ್ ಆಗಿ ನಾನು ಹೊಸ ಶೋ ಟೀಮ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ನಮ್ದು ವಾಟ್ಸಪ್ ಗ್ರೂಪ್ ಇದೆ. ಸೊ ನಾನು ಪೇರೆಂಟ್ಸ್ ಅವ್ರ ಹತ್ರ ಕೇಳ್ತೀನಿ, ಯಾರೆಲ್ಲ ಇಂಟ್ರೆಸ್ಟ್ ಇದೆ ಫಸ್ಟಿಗೆ ನಂಗೆ ಒಂದು ಅಪ್ಡೇಟ್ ಮಾಡಿ. ಸೊ ಮತ್ತೆ ನನಗೆ ಅಲ್ಲಿ ಡಾನ್ಸ್ ಮಾಡ್ತಾರಾ ಇಲ್ವಾ ಮಕ್ಕಳು, ಅದು ಮತ್ತೆ ಫಸ್ಟಿಗೆ ನನಗೆ ಪೇರೆಂಟ್ಸ್ ಸೈಡಿಂದ ಕಮಿಟ್ಮೆಂಟ್ಸ್ ಬೇಕು. ಯಾಕೆಂದರೆ ನಾವು ಶೋಸ್ಗೆಲ್ಲ ಹೋದಾಗ ಬರ್ಬೇಕಾದ್ರೆ ಲೇಟ್ ನೈಟ್ ಆಗುತ್ತೆ, ಎಕ್ಸಾಮ್ ಇರುತ್ತೆ. ಸೊ ನೀವು ಈಗ ಪ್ರಾಕ್ಟೀಸ್ಗಿಂತ ಏನಾಗುತ್ತೆ ಗೊತ್ತಾ, ಈಗ ನಾವೀಗ ಒಂದು ಶೋಸ್ಗೆ ಹೋದಾಗ ನಾಳೆ ಎಕ್ಸಾಮ್ ಉಂಟು ಅಂತ ಹೇಳಿದ್ರೆ ಇವತ್ತು 3 ಜನ ಬರೋದಿಲ್ಲ ಅಂತ ಹೇಳಿ ನಾವು ಶೋ ಒಂದು 3 ತಿಂಗಳ ಹಿಂದೆ ತಗೊಂಡಿರ್ತೇವೆ, ಬುಕಿಂಗ್ ಎಲ್ಲ ಕೆಲವು ಸಲ ಬೇಗ ಆಗಿರ್ತದಲ್ಲ. ಸೊ ಆಗ ಬರುದಿಲ್ಲ ಅಂತ ಹೇಳಿ ನಮಗೆ ಕಷ್ಟ ಆಗುತ್ತೆ. ಫಸ್ಟಿಗೆ ಒಮ್ಮೆ ಟೀಮ್ ರೆಡಿ ಆದ್ಮೇಲೆ ಪೇರೆಂಟ್ಸ್ ಹತ್ರ ಮಾತಾಡ್ತೀವಿ, ಹೀಗೀಗೆ ಇದೆ, ನೀವು ಏನಿದ್ರು ಎಜುಕೇಶನ್ ಸಹ ಇಂಪಾರ್ಟೆಂಟ್, ನೀವು ಅದನ್ನು ಯಾವಾಗೆಲ್ಲ ಫ್ರೀ ಇರುತ್ತೆ ಓದಿಸಿ ಮಕ್ಕಳಿಗೆ, ಎಕ್ಸಾಮ್ ಟೈಮಲ್ಲೇ ಓದಿಸ್ಬೇಕಂತ ಏನಿಲ್ಲ. ಸೊ ಶೋಸ್ ಇರ್ಬೇಕಾದ್ರೆ ನೀವು ಕಮಿಟ್ಮೆಂಟ್ ಕೊಡಬೇಕು ಅಂತ. ಸೊ ಆಮೇಲೆ ಶೋ ಟೀಮ್ ರೆಡಿ ಮಾಡೋದು ನಾವು, ಮಕ್ಕಳು ಮತ್ತೆ ನಾವು ಪ್ರಿಪೇರ್ ಮಾಡ್ತೀವಿ ಅವರನ್ನು ಹೇಗೆ ಸಹ. ಸೊ ನೈಸ್. ಅಂದರೆ ನೀವೀಗ ಹೇಳಿದರೆ ಬೇರೆ ಬೇರೆ ಈಗ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಬೇರೆ ಬೇರೆ ಏನು ಹೇಳೋದು, ಒಂದು ಯೋಗ ಜಿಮ್ನಾಸ್ಟಿಕ್ಸ್ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಹೀಗೆ ಬೇರೆ ಇರ್ತದೆ. ಸೊ ನೀವು ಎಲ್ಲ ಒಟ್ಟಿಗೆ ಕ್ಲಾಸಸ್ ಮಾಡ್ತೀರಾ ಅಥವಾ ಕ್ಲಾಸಸ್ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ. ಯಾಕಂತಂದ್ರೆ ಈಗ ನೆಕ್ಸ್ಟ್ ಹೊಸ್ತು ಜಾಯಿನ್ ಆಗಬೇಕಾದ್ರೆ ಯಾರಿಗಾದ್ರೆ ಅವರಿಗೆ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರಬೇಕಾಗ್ತದೆ. ಸೊ ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಮಕ್ಕಳ ಡಾನ್ಸ್ ಕ್ಲಾಸ್ ಇರುತ್ತೆ. 4 to 5, 5 to 6, 6 to 7 ಅಂತ 3 ಬ್ಯಾಚ್ ಇದೆ ಸ್ಯಾಟರ್ಡೆ. ಸಂಡೇ 2 to 3, 3 to 4, 4 to 6. 4 to 6 ಯೂಶ್ವಲಿ ಲಾಸ್ಟ್ ಬ್ಯಾಚ್, ಅದು ನಮ್ಮ ಶೋಸ್ ಟೀಮ್ ಅವರಿಗೆ ಮಾತ್ರ. ಮತ್ತೆ ಅದು ನಾವು ಡಿವೈಡ್ ಮಾಡ್ತೀವಿ, ಅಂದರೆ ಯಾವ ಏಜ್ ಗ್ರೂಪ್ ಅವರಿಗೆ ಅಂತ ಅದು ಡಿವೈಡ್ ಮಾಡಿ ಉಳಿದ ಬ್ಯಾಚಲ್ಲಿ ಇದು ಮಾಡ್ತೀವಿ. ಸೊ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ 6:30 to 7:30 ಜಿಮ್ನಾಸ್ಟಿಕ್ಸ್ ಇರುತ್ತೆ. ಸೊ ಮತ್ತು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ 5:30 to 6:30 ಲೇಡೀಸ್ ಬ್ಯಾಚ್ ಡಾನ್ಸ್ ಕ್ಲಾಸ್. ಸೊ ಮತ್ತು ಮಂಡೇ ಮತ್ತು ಥರ್ಸ್ಡೇ ಭರತನಾಟ್ಯಂ ಕ್ಲಾಸ್. ಸ್ಯಾಟರ್ಡೆ ಸಂಡೇ ಡ್ರಾಯಿಂಗ್ ಕ್ಲಾಸ್ ಇದೆ. ಎವ್ರಿ ಡೇ ಮಾರ್ನಿಂಗ್ 11 to 12 ಜುಂಬಾ ಕ್ಲಾಸ್ ಇದೆ, ಎಕ್ಸೆಪ್ಟ್ ಸ್ಯಾಟರ್ಡೆ ಸಂಡೇ. ಓಕೆ. ಸೊ ಹೀಗೆ ಯಾರಾದರೂ ಜಾಯಿನ್ ಆಗೋದಾದ್ರೆ ಖಂಡಿತವಾಗಿ ಅಲ್ಲಿ ಬರಬಹುದು. ಸೊ ಈಗ ಬೇರೆ ಬೇರೆ ಏನು ಹೇಳುವಂಥದ್ದು, ಕ್ಲಾಸ್ ಸ್ಟಾರ್ಟ್ ಆಗುವಾಗ ನೀವು ಹೇಳಿದ್ರೆ ಯಾರೊಬ್ರು ಬಿಟ್ಟು ಹೋದಂತಹ ಕ್ಲಾಸನ್ನು ನೀವು ಕಂಟಿನ್ಯೂ ಮಾಡಿದಂತ. ಸೊ ಅಲ್ಲಿಂದ ಎಲ್ಲೆಲ್ಲಿ ನಿಮ್ಮ ಕ್ಲಾಸ್ ಎಲ್ಲ ಆಗಿ ಮತ್ತೆ ಒಂದು ಕಡೆ ಬಂದು ಲಾಸ್ಟಿಗೆ ಒಂದು ಏನು ನೆಲೆ ಕಂಡಿದೆ ಅಂತ ಹೇಳ್ಬಹುದು. ಸೊ ಬೇರೆ ಬೇರೆ ಕಡೆ ಮಾಡುವಾಗ ಈಗ ಆಬ್ವಿಯಸ್ಲಿ ಜನರ ಒಪಿನಿಯನ್ ಬೇರೆ ಇರ್ತದೆ. ಅಂದ್ರೆ ಈಗ ಎಲ್ಲೇ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡುವಾಗ ಮ್ಯೂಸಿಕ್ ಕೇಳಿದ ಕೂಡಲೇ ಯಾರೋ ಒಬ್ರು ಏನೋ ಅದಕ್ಕೆ ಕಮೆಂಟ್ ಮಾಡ್ತಾರೆ. ಸೊ ಅಂತ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದೆಯಾ? ತುಂಬಾ ಆಗಿರಬಹುದು, ಬಟ್ ಅಂತ ನೆನಪಿರುವಂತಹ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು? ಯೂಶ್ವಲಿ ನಾನೀಗ ಕ್ಲಾಸ್ ಮಾಡಿದ್ದು ಒಂದು ಮಣಿಪಾಲಲ್ಲಿ, ಪೆರಡೂರು, ಹೆಬ್ರಿ. ದೇವ್ರ ದಯದಿಂದ ನಂಗೆ ಎಲ್ಲೆಲ್ಲ ಕ್ಲಾಸ್ ಮಾಡಿದ್ದೀನಿ ಅಲ್ಲೆಲ್ಲ ಒಳ್ಳೆ ಸ್ಟೂಡೆಂಟ್ಸೇ ಬಂದಿದೆ, ಒಳ್ಳೆ ಸಪೋರ್ಟ್ ಇದೆ. ಈಗಲೂ ನಾನು ಕ್ಲಾಸ್ ಮಾಡ್ತೀನಿ ಅಂತ ಎಷ್ಟೋ ಜನ ಕಡೆ ನಾವು ಹೋದಾಗ ಸಿಗ್ತಾರೆ ಪೇರೆಂಟ್ಸ್, ಸರ್ ಪುನಃ ಕ್ಲಾಸ್ ಸ್ಟಾರ್ಟ್ ಮಾಡಿ, ಪುನಃ ಕ್ಲಾಸ್. ಇಲ್ಲಿ ಉಡುಪಿಯಲ್ಲಿ ಮಕ್ಕಳು ಜಾಸ್ತಿ ಆದ್ರಿಂದ ನಮಗೆ ಬೇರೆ ಕಡೆಗೆ ಹೋಗುವಷ್ಟು ಈಗ ಟೈಮ್ ಇಲ್ಲ. ಸೊ ಹಾಗಾಗಿ ಬೇರೆ ಕಡೆಯಲ್ಲಿ ಈಗ ಕ್ಲಾಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದೇ ನನ್ನ ಎಕ್ಸ್ಪೀರಿಯನ್ಸ್ ಅಂಥದ್ದು ಬ್ಯಾಡ್ ಆಗಲಿ ಎಂಥದ್ದು ಆ ಡಾನ್ಸ್ ಫೀಲ್ಡಲ್ಲಿ ಏನು ಇಲ್ಲ ಬೇರೆ ಕಡೆಯಲ್ಲಿ. ವೆರಿ ನೈಸ್. ಸೊ ಹೀಗೆ ಕಂಟಿನ್ಯೂ ಆಗಲಿ, ಇದು ನಮ್ಮ ಸ್ಪಂದನ ವಾಹಿನಿದು ವಿಶಸ್ ಕೂಡ. ಥ್ಯಾಂಕ್ ಯು. ಸೊ ಇವತ್ತು ನೀವು ಇಷ್ಟು ವರ್ಷ, ಈಗ 15 ವರ್ಷ ಆಯಿತು, ಈಗಿನ್ನೇನು 15 ವರ್ಷ ಆಗ್ತದೆ, ಇದರಲ್ಲಿ ಸಾಕಷ್ಟು ಈಗ ಇದು ಏನು ಹೇಳೋದು ಡ್ಯಾನ್ಸ್ ಕ್ಲಾಸ್ ಆನ್ಯುವಲ್ ಡೇಗಳನ್ನೆಲ್ಲ ಮಾಡಿದ್ರಿ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ? ಯಾಕಂದ್ರೆ ಒಂದು ಕಡೆ ಹೋಗಿ ಶೋ ಕೊಡುವಂಥದ್ದು ಬೇರೆ, ಯಾರೋ ಒಬ್ರು ನಮಗೆ ಕಾಲ್ ಮಾಡ್ತಾರೆ, ಬನ್ನಿ ಈ ಡೇಟಿಗೆ ನಿಮ್ಮ ಶೋ ಇದೆ, ಇಷ್ಟು ಅವರ್ ನಿಮ್ಮದು ಒಂದು ಪ್ರೋಗ್ರಾಮ್ ಬೇಕು ಅಂತ. ಬಟ್ ಇದನ್ನ ನೀವೇ ಒಂದು ಆರ್ಗನೈಸ್ ಮಾಡಿ, ನೀವೇ ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡು ಡ್ಯಾನ್ಸ್ ಮಾಡುವಾಗ ಅಥವಾ ಡ್ಯಾನ್ಸ್ ಹೇಳಿಕೊಡುವಾಗ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯೂಶ್ವಲಿ ನಾನೀಗ ಒಬ್ಬನೇ ಸಂಸ್ಥೆ ಸ್ಟಾರ್ಟ್ ಮಾಡಿರೋದು ಒಬ್ಬನೇ. ಸೊ 15 ವರ್ಷ ಹಿಂದೆ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಎಣಿಸ್ಲೇ ಇಲ್ಲ ಅದು ಇಷ್ಟು ಮುಂದೆ ಹೋಗುತ್ತೆ ಅಂತ. ಸೊ ನಾನು ಒಬ್ಬನೇ ಆದರೂ ನನಗೆ ಅದರಲ್ಲಿ ಸಪೋರ್ಟ್ ಬೇರೆಯವರದ್ದು ಬೇಕೇ. ಫಸ್ಟ್ ಆಫ್ ಆಲ್ ನನಗೆ ನನ್ನ ಸಪೋರ್ಟ್ ಇರೋದು ನನ್ನ ಮಕ್ಕಳದ್ದು, ಸ್ಟೂಡೆಂಟ್ಸ್ ಅವ್ರದ್ದು. ಸೊ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ, ನಾವು ಶೋಸ್ಗೆ ಆಗಲಿ ಯಾವುದು ಎವ್ರಿಥಿಂಗ್ ಅವರ ಸಪೋರ್ಟ್ ಒಂದು ಇದ್ದೇ ಇರುತ್ತೆ. ಎರಡನೇದಾಗಿ ಪೇರೆಂಟ್ಸ್. ಶೋಸ್, ಈಗ ನಾನೀಗ ಶೋಸ್ ಮಾಡ್ತೀನಿ, ಆ್ಯನ್ಯುವಲ್ ಡೇ ಮಾಡ್ತೀನಿ ಅಂತ ಹೇಳಿದರೆ ಬಜೆಟ್ ಬೇಕು, ಅದಕ್ಕೆ ಮೇಯ್ನಾಗಿ ದುಡ್ಡು ಎಲ್ಲದಕ್ಕೂ ಬೇಕು, ಸ್ಪಾನ್ಸರ್ಸ್ ಬೇಕು. ಅದಕ್ಕೆಲ್ಲ ಹೆಲ್ಪ್ ಮಾಡೋದು ನನ್ನ ಪೇರೆಂಟ್ಸ್ ಗ್ರೂಪಿಂದ. ಸೊ ನನ್ನ ಪೇರೆಂಟ್ಸ್ ಗ್ರೂಪ್ ಆಗಲಿ, ನನ್ನ ಪ್ರೋಗ್ರಾಮ್ ಟೀಮ್, ಮಕ್ಕಳ ಟೀಮ್ ಆಗಲಿ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಅವ್ರ ಸಪೋರ್ಟಿಂದ ನಾನು ಇಷ್ಟರವರೆಗೆ ಐ ಥಿಂಕ್ ಬಿಫೋರ್ ಕೋವಿಡ್ 10 ವರ್ಷ ಕಂಟಿನ್ಯೂ ನಾನು ಆ್ಯನ್ಯುವಲ್ ಡೇ ಮಾಡಿದ್ದೀನಿ. ಸೊ ಹೋಪ್ಫುಲಿ ನಾನು 15ನೇ ವರ್ಷಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಒಂದು ಇದೆ ತಲೆಯಲ್ಲಿ.
ಕೋವಿಡ್ ಇಂದ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಎಣಿಸಿದಾಗೆ ಆಗ್ಲಿ. ಸೊ ನೆಕ್ಸ್ಟ್ ಅದೇ ಆನ್ಯುವಲ್ ಡೇ ಬಗ್ಗೆ ಮಾತಾಡ್ತಿದ್ವಿ. ಸೊ ಮಕ್ಕಳ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಅಂದ್ರೆ ಅದೇ ನಾನು ಹೇಳಿದೆ ನಿಮಗೂ ಹಾಗೆ ಅಂದ್ರೆ ಎಲ್ಲಿಯೋ ಹೋಗು ಮಾಡೋದಕ್ಕಿಂತ ನಿಮ್ಮದೇ ಒಂದು ಇದರಲ್ಲಿ ಮಾಡುವಂಥದ್ದು. ಮಕ್ಕಳ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ? ಈಗ ನೀವು ಮಾಡುದಿಲ್ಲ ಅಂತಂದ್ರೆ ಮಕ್ಕಳು ಇಲ್ಲ ಸರ್ ಮಾಡಿ ಅನ್ನುವ ರೀತಿಯ ಮಕ್ಕಳು ಹೇಗೆ? ಯೂಶ್ವಲಿ ನಾನು ಆ್ಯನ್ಯುವಲ್ ಡೇ ಮಾಡೋ ಒಂದೇ ಉದ್ದೇಶ ಅಂತ ಹೇಳಿದರೆ, ನಮ್ದೀಗ ಪ್ರೋಗ್ರಾಮ್ ಟೀಮ್ ಅವ್ರು ನಾವೀಗ ವೀಕ್ಲಿ ಒಂದು 2 ಅಥವಾ 3 ಶೋಗಂತೂ ಹೋಗಿಯೇ ಹೋಗ್ತೀವಿ ಸೀಸನಲ್ಲಿ. ಸೊ ಉಳ್ದ ಮಕ್ಕಳಿದ್ದಾರೆ, ಅವರಿಗೆ ನಾನು ಏನಾದರೂ ಒಂದು ಆಪರ್ಚುನಿಟಿ ಕೊಡಬೇಕು, ಅದೇ ಒಂದು ಉದ್ದೇಶದಿಂದ. ಅಂದರೆ ಅವ್ರು ಮಾಡದೇ ಇರಲಿ, ಸ್ಟೇಜ್ ಒಂದು ಒಳ್ಳೆ ಇದೆ, ಸೊ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾಕೆಂದರೆ ಆ ಸ್ಟೇಜಲ್ಲಿ ನಾವು ಡ್ಯಾನ್ಸ್ ಮಾಡ್ತೀವಿ, ಅಂದರೆ ಪ್ರೋಗ್ರಾಮ್ ಟೀಮ್ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಸೊ ಅವರನ್ನು ನೋಡಿ ಇವ್ರು ಕಲಿತಾರೆ ಅವ್ರು ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂತ. ಈಗ ಹೊರಗಡೆ ಬೇರೆ ಟೀಮ್ ಅವ್ರದ್ದು ಡ್ಯಾನ್ಸ್ ನೀವು ನೋಡ್ತೀರಿ, ಅಟ್ಲೀಸ್ಟ್ ಕ್ಲಾಸಲ್ಲೇ ಬೇರೆ ಮಕ್ಕಳದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಾಗ ನಾವು ಅದೇ ಎನರ್ಜಿಯಲ್ಲಿ ಡ್ಯಾನ್ಸ್ ಮಾಡಲ್ಲ, ಸ್ಟೇಜಲ್ಲಿ ನಮ್ದು ಎನರ್ಜಿ ಬೇರೆ ಇರುತ್ತೆ. ಸೊ ಅದೇ ಒಂದು ಉದ್ದೇಶದಿಂದ ನಾನು ಆ್ಯನ್ಯುವಲ್ ಡೇ ಮಾಡ್ತೀನಿ. ಮಕ್ಕಳು ಆ ಶೋಸ್ಗೆ ಅಂದರೆ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ಶೋಸ್ಗೆ ನಾನು ಬೈತಾ ಇರಬೇಕು, ಹೊಡಿ ಇಷ್ಟು ಹೊತ್ತಿಗೆ ಹೊಡಿ, ಆವತ್ತೆಲ್ಲ ಅವರೇ ಸರ್ ನೀವು ಸ್ಟೇಜ್ ಹ್ಯಾಂಡಲ್ ಮಾಡಿ, ಉಳ್ದದೆಲ್ಲ ನಾವೆಲ್ಲ ಹ್ಯಾಂಡಲ್ ಮಾಡ್ತೀವಿ ಅಂತ. ಎಲ್ಲ ಏನೇ ಆಗಿರಲಿ, ಅದರದ್ದು ಎಜೆಂಡಾ ಆಗಿರಲಿ ಅಥವಾ MC ಆಗಿರಲಿ, ಸೊ ಒಂದು 2-3 ಜನ ಒಂದೊಂದು ಟೀಮ್ ಮಾಡ್ಕೊಳ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ಇಷ್ಟು ವರ್ಷದಿಂದ ನೀವು ಏನು ಒಂದು ನಿಮ್ಮ ಸಂಸ್ಥೆಯನ್ನು ನಡೆಸ್ತಿದ್ರಿ, ಖಂಡಿತವಾಗಿ ಫ್ಯಾಮಿಲಿಯ ಸಪೋರ್ಟ್ ಇದ್ದೇ ಇರಬೇಕಾಗ್ತದೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಹೇಗಿದೆ, ಮನೆಯಲ್ಲಿ ಹೇಗಿದ್ದಕ್ಕೆ ಸಪೋರ್ಟ್ ಮಾಡ್ತಾರೆ? ಸೊ ಯೂಶ್ವಲಿ ನನ್ನ ಅಮ್ಮ ಸಿಂಗಲ್ ಪೇರೆಂಟ್. ಸೊ ಯೂಶ್ವಲಿ ಈಗ ಪ್ರತಿಯೊಬ್ಬರ ಪೇರೆಂಟ್ಸ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಮಗ ಇಂಜಿನಿಯರ್ ಆಗಬೇಕು ಅಥವಾ ಎಲ್ಲಿಯಾದ್ರು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಇರಬೇಕು ಅಂತ. ಸೊ ನನ್ನ ಪೇರೆಂಟ್ಸಿದು ಒಂದು ಕಾಲೇಜಿಗೆ ಹೋಗುವಾಗ ಆ ಥರ ಎಕ್ಸ್ಪೀರಿಯನ್ಸ್ ಇತ್ತು, ಇಲ್ಲ ಅಂತ ಹೇಳಲ್ಲ. ಅಕ್ಕ ಇದ್ದಾಳೆ, ಬೇರೆ ಅಕ್ಕ ಇದ್ಲು. ಸೊ ಬಟ್ ನಾನು ಆಗ ಕಾಲೇಜ್ ಲೈಫಲ್ಲೇ ಡ್ಯಾನ್ಸ್ ಫಸ್ಟ್ ಇಯರಲ್ಲಿ ಇರಬೇಕಾದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ, ಶೋಸ್ಗೆಲ್ಲ ಹೋಗ್ತಿದ್ದೆ. ಆ ಟೈಮಲ್ಲಿ ಅಕ್ಕ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಅಂದರೆ ಶೋಸ್ಗೆ ಹೋಗೋ ಮೇಕಪ್ ಮಾಡೋದಾಗಿರಲಿ, ಎವ್ರಿಥಿಂಗ್ ಆಗಿರಲಿ. ಮತ್ತೆ 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 ಮಗನಿಗೆ ಅದರಿಂದ ಹೆಸರು ಬರ್ತಾ ಉಂಟು ಅಂತ ಗೊತ್ತಾದ್ಮೇಲೆ ಫ್ಯಾಮಿಲಿ, ಅಮ್ಮ ಆಗಿರಲಿ ಅಥವಾ ಅಕ್ಕ ಆಗಿರಲಿ ಅಥವಾ ನನ್ನ ಬೇರೆ ಫ್ಯಾಮಿಲಿ ಚಿಕ್ಕಮ್ಮ ಆಗಿರಲಿ ಅಥವಾ ಎಲ್ಲರೂ ಇವತ್ತು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅಂದರೆ ಏನು ಗೊತ್ತಾ, ಡಾನ್ಸ್ ಫೀಲ್ಡ್ ಆಗಲಿ ಅಥವಾ ಯಾವುದೇ ಒಂದು ಕಲಾ ಫೀಲ್ಡ್ ಆಗಲಿ, ಕಂಪನಿಯಲ್ಲಿ ವರ್ಕ್ ಮಾಡೋದಕ್ಕೂ ಇದಕ್ಕೂ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಸೊ ನೀವು ಯಾವ ಥರ ಅದನ್ನು ಇಷ್ಟಪಡ್ತೀರಿ ಆ ಫೀಲ್ಡನ್ನು, ನಿಮಗೆ ಅಷ್ಟು ಫೇಮ್ ಅದು ಕೊಡುತ್ತದೆ. ಸೊ ಎರಡರಲ್ಲೂ, ಇದರಲ್ಲೂ ಇನ್ಕಮ್ ಇದೆ, ಅದರಲ್ಲೂ ಇನ್ಕಮ್ ಇದೆ. ಸೊ ಇಟ್ಸ್ ಅಪ್ ಟು ಯು, ನೀವು ಯಾವ ಥರ ಅದನ್ನು ತಗೊಂಡು ಹೋಗ್ತೀರಿ, ಚೂಸ್ ಮಾಡ್ತೀರಿ. ಹಾಂ, ಸೊ ನಾನು ಪ್ರೌಡ್ ಆಗಿ ಫೀಲ್ ಮಾಡ್ತೀನಿ, ನಾನು ಒಳ್ಳೆ ಫೀಲ್ಡೇ ಸೆಲೆಕ್ಷನ್ ಮಾಡಿದ್ದೀನಿ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಅವರ ಒಂದು ಡ್ಯಾನ್ಸ್ ಜರ್ನಿಯನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಇನ್ನು ಅದರ ಬಗ್ಗೆ ಮತ್ತಷ್ಟು ಕೇಳೋಣ, ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಬನ್ನಿ ವೀಕ್ಷಕರೇ, ಮಾತನಾಡೋಣ. ಸೊ ಈಗ ನೀವು ಹೇಳಿದ್ರಿ ಫಸ್ಟ್ ಸ್ಕೂಲ್ ಡೇಸಲ್ಲಿ ನೀವು ಜಸ್ಟ್ ಒಂದು ಓದೋದ್ರೊಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ರಿ. ಯಾವಾಗ ಈ ಪ್ಯಾಷನನ್ನು ಪ್ರೊಫೆಷನ್ ಆಗಿ ತಗೊಳ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ರಿ? ಸೊ ನಾನು ನನ್ನ 7th ಸ್ಟ್ಯಾಂಡರ್ಡಿಂದ ವರ್ಕ್ ಮಾಡ್ತಾ ಇದ್ದೀನಿ, ಅಂದರೆ ಬೇರೆ ವರ್ಕ್. ಸೊ ಹಾಲಿಡೇಸ್ ಆಗಿರಲಿ ಅಥವಾ ಹಾಲಿಡೇಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಫ್ಟರ್ 9th ನಂತರ ನಾನು ಎವ್ರಿ ಡೇ ವರ್ಕ್ ಮಾಡ್ತಾ ಇದ್ದೆ. ಅಂದರೆ ಆಗ STD ಬೂತ್, ಆಗ ಮೊಬೈಲ್ ಫೋನಲ್ಲಿ ಅದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಅಂದರೆ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಇಶ್ಯೂಸ್. ಸೊ ಅದೇ ಸೆಕೆಂಡ್ PUC ಆದಮೇಲೆ ನನಗೆ ಇದು ಆಫರ್ ಸಿಕ್ಕಿತ್ತಲ್ಲ, ಸೊ ಅದರಿಂದ ನನಗೆ ಸ್ವಲ್ಪ ಇದಕ್ಕಿಂತ ಬೆಟರ್ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಐ ಡಿಸೈಡೆಡ್ ಲೈಕ್ ಫಸ್ಟ್ ಇಯರಿಗೆ ಹೋದ್ಮೇಲೆ ನಾನು ಡ್ಯಾನ್ಸ್ ಫೀಲ್ಡ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಹಾಗೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಪ್ಯಾಷನ್ ಅನ್ನ ಪ್ರೊಫೆಷನ್ ಆಗಿ ತಕೊಂಡ್ಮೇಲೆ ಯಾವತ್ತಾದ್ರೂ ನಿಮಗೆ ಅನ್ಸಿದ್ಯಾ ಇಲ್ಲ ನಾನು ಓದ್ಬೇಕಿತ್ತು, ಇದಕ್ಕಿಂತ ಇನ್ನೂ ಏನಾದ್ರೂ ಒಳ್ಳೆ ಅಚೀವ್ ಮಾಡ್ಬೋದಿತ್ತು ಅನ್ನೋದು ಯಾವತ್ತಾದ್ರೂ ಅನ್ಸಿದ್ಯಾ? ಅಂದ್ರೆ ಯಾವತ್ತಾದ್ರೂ ಒಂದು ಮೂಮೆಂಟ್ ಅಲ್ಲಿ? ಎಸ್, ಅನ್ಸಿದೆ, ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಆಫ್ ದಿಸ್ ಕೋವಿಡ್, ಇಲ್ಲದಿದ್ರೆ ನಂಗೆ ಯಾವತ್ತೂ ಆ ಥರ ಫೀಲೇ ಬರಲಿಲ್ಲ. ಬಿಕಾಸ್ ಡ್ಯೂರಿಂಗ್ ಕೋವಿಡಲ್ಲಿ ಅಂದರೆ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಿದ್ದೆ. ಬಟ್ ಏನು ಗೊತ್ತಾ, ನಮಗೆ ಕಲಾವಿದರಿಗೆ ಎಂತ ಆಗ್ತದೆ ಅಂತ ಹೇಳಿದರೆ, ಮನೇಲಿ ಕೂತ್ಕೊಂಡು ಏನಂತ ಮಾಡ್ಬೋದು. ನಿಮಗೆ ಮಕ್ಕಳಿಗೆ ನಾವು ಎವ್ರಿ ಡೇ ಟೀಚ್ ಮಾಡ್ತಾ ಇರುವಾಗ, ಸೊ ಮನೇಲಿ ಕೂತ್ಕೊಂಡು ನೀವು ಅದು ಆ ಆನ್ಲೈನ್ ನಿಮಗೆ ವರ್ಕ್ ಆದ್ರೂ ಮಾಡ್ಬೋದು, ಬಟ್ ನಾವು ಟೀಚ್ ಮಾಡೋದು ಅದು ನಮಗೆ ಇಲ್ಲ. ಸೊ ಆ ಟೈಮಲ್ಲಿ ಎನಿಸ್ತಾ ಇತ್ತು ಇದಕ್ಕಿಂತ ವರ್ಕೇ ಮಾಡಿದ್ರೆ ಬೆಟರ್ ಇರ್ತಾ ಇತ್ತು ಅಂತ. ಇನ್ಕಮ್ ವೈಸ್ ಅಲ್ಲ, ಬಿಕಾಸ್ ಆಫ್ ಸಮ್ ಕಮ್ಯುನಿಕೇಶನ್ ಅಷ್ಟು ಒಳ್ಳೆ ಆಗೋದಿಲ್ಲ. ಬಿಕಾಸ್ ಆ ಲೈಫೇ ಬೇರೆ, ಮಕ್ಕಳೊಟ್ಟಿಗೆ ಇರೋದು ಅಥವಾ ಸ್ಟೂಡೆಂಟ್ಸ್ ಒಟ್ಟಿಗೆ ಇರೋದು, ಆ ಲೈಫೇ ಬೇರೆ. ಸೊ ಈಗ ಅದೇ ಅಂದ್ರೆ ನಿಮ್ಮದು ಒಂದಷ್ಟು ಕಾಂಪಿಟೇಷನ್ಸಿಗೂ ಹೋಗಿದ್ದೀರಿ, ಅಂದ್ರೆ ಪ್ರೋಗ್ರಾಮ್ಸ್ ಅನ್ನ ಬಿಟ್ಟು ಕಾಂಪಿಟೇಷನ್ಗೂ ಹೋಗಿದ್ದೀರಿ, ಒಂದಷ್ಟು ಸಾಕಷ್ಟು ಅವಾರ್ಡ್ ಕೂಡ ಬಂದಿದೆ. ಅದು ನಿಮಗೆ ಸೋಲೋ ಆಗಿ ಆಗಿರ್ಬೋದು. ಅಂದ್ರೆ ಸೋಲೋ ಅಂದ್ರೆ ಈಗ ಒಂದಷ್ಟು ಸಂಘ ಸಂಸ್ಥೆಗಳು ನಿಮ್ಮನ್ನ ಗುರುತಿಸಿ ಕೊಟ್ಟಂಥದ್ದು.
ಯಾವತ್ತಾದ್ರೂ ಅಂದ್ರೆ ಸ್ಟೂಡೆಂಟ್ಸಿಗೆ ಬೇಜಾರಾದಾಗ ನೀವು ಅವರನ್ನು ಹೇಗೆ ಮೋಟಿವೇಟ್ ಮಾಡ್ತೀರಾ? ಅಂದ್ರೆ ಪ್ರೈಸ್ ಬಂದೇ ಬರ್ತದೆ ಎಲ್ಲ ಕಡೆ ಆಲ್ಮೋಸ್ಟ್, ಬಟ್ ಬರದಿದ್ದಾಗ ಅಥವಾ ಫಸ್ಟಿಗೆ ಎಕ್ಸ್ಪೆಕ್ಟ್ ಮಾಡಿ ಸೆಕೆಂಡ್ ಬಂದಾಗ ಅಥವಾ ಥರ್ಡ್ ಬಂದಾಗ ಅಂತಹ ಮಕ್ಕಳಿಗೆ ಆ ಟೈಮಲ್ಲಿ ನೀವು ಹೇಗೆ ಅವರನ್ನ ಮೋಟಿವೇಟ್ ಮಾಡ್ತೀರಿ? ಎಸ್ಪೆಷಲಿ ನನ್ನ ಕ್ಲಾಸಲ್ಲಿ ಮಕ್ಕಳು ಮೋಟಿವೇಟ್ ಮಾಡೋದಕ್ಕಿಂತ ನಂಗೆ ಬೇಜಾರಾಗೋದು ಜಾಸ್ತಿ. ಬಿಕಾಸ್ ನನ್ನದೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಅಂದ್ರೆ ನಾನೀಗ ಎಂತ ಹೇಳಿದ್ರೆ ನಮ್ಮದು ಡಾನ್ಸ್ ನೋಡ್ತೀನಿ, ಉಳ್ದವರದ್ದು ಡಾನ್ಸ್ ನೋಡ್ತೀನಿ. ಸೊ ಆಬ್ವಿಯಸ್ಲಿ ಏನ್ ಗೊತ್ತಾಗುತ್ತೆ ಈಗ ನಂಗೆ ಇಷ್ಟ ಆದ ಡಾನ್ಸ್ ನಿಮ್ಗೂ ಇಷ್ಟ ಆಗ್ಬೇಕು ಅಂತ ಏನು ಇರಲ್ಲ. ಸೊ ನೀವು ಜಜ್ಮೆಂಟ್ ಕೂತ್ಕೊಂಡಾಗ ನಿಮ್ಮ ಕ್ಯಾಲ್ಕುಲೇಷನ್ ಬೇರೆ ಇರ್ಬೋದು, ನನ್ನ ಕ್ಯಾಲ್ಕುಲೇಷನ್ ಬೇರೆ ಇರ್ಬೋದು. ಯಾವ ತರ ಆಚೆ ಆದಾಗ ಫಸ್ಟಿಗೆ ನಂಗೆ ಬೇಜಾರಾಗುತ್ತೆ, ಬಟ್ ನಾನು ಅವ್ರ ಹತ್ರ ತೋರಿಸುವಾಗಿಲ್ಲ. ಸೊ ನಾನೇ ಏನ್ ಹೇಳ್ತೀನಿ ಹೇಳಿದ್ರೆ ನೆಕ್ಸ್ಟ್ ಕಾಂಪಿಟೇಷನ್ ಅಲ್ಲಿ ನಿಂಗೆ ಫಸ್ಟೇ ಬರ್ಬೇಕು. ಸೊ ಈ ಕಾಂಪಿಟೇಷನ್ ಆಯ್ತಲ್ಲ, ಮುಗೀತಲ್ಲ, ಇನ್ನು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೋ ಪ್ರಾಬ್ಲಮ್, ನೆಕ್ಸ್ಟ್ ಕಾಂಪಿಟೇಷನ್ ಅಲ್ಲಿ ನಾವು ಫಸ್ಟ್ ಬರುವ ಅಂತ ಹೇಳುದು. ಸೊ ಹಾಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡುವಾಗ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಇಟ್ಟುಕೊಂಡು ಸಹ ಕೊರಿಯೋಗ್ರಫಿ ಮಾಡ್ತೀರಿ. ಈಗ ನವದುರ್ಗ ಆಗಿರಬಹುದು ಅಥವಾ ಹಿರಣ್ಯಕಶಿಪು ಅಂತದೆಲ್ಲ ಸ್ಟೋರೀಸ್, ಮತ್ತೆ ಬೇರೆ ಬೇರೆ ಹೀಗೆ ಒಂದಷ್ಟು ಸ್ಟೋರೀಸ್. ಸೊ ಅದು ಹೇಗೆ ಥಾಟ್ ಬರ್ತದೆ? ಯಾಕಂತಂದ್ರೆ ಸೆಮಿ ಕ್ಲಾಸಿಕಲ್ ನೃತ್ಯ ನಿಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಮಾಡ್ತೀರಿ. ಸೊ ಈಗ ಕ್ಲಾಸಿಕಲ್ ಅಂದ ಕೂಡಲೇ ಒಂದು ಹೀಗೆ ಬರ್ತದೆ ಅನ್ನುವಂತಹ ಥಾಟ್ ಇದೆ, ಬಟ್ ಸೆಮಿ ಕ್ಲಾಸಿಕಲ್ ಬರುವಾಗ ಹೇಗೆ ಇರ್ತದೆ, ಹೇಗೆ ಅದನ್ನು ನಾವು ಕೊರಿಯೋಗ್ರಫಿ ಮಾಡೋದು, ಒಂದು ಡ್ಯಾನ್ಸನ್ನು ಹೇಗೆ ಒಂದು ಲೈಕ್ ಕಟ್ಟುದು ಅಂತ ಹೇಳ್ಬೋದು. ಅಂದರೆ ಒಂದು ಡ್ರಾಯಿಂಗನ್ನು ಬಿಡಿಸಿದಾಗೆ ಒಂದಷ್ಟು ಸ್ಟೆಪ್ಸ್ ಹಾಕಿ ಅಥವಾ ಒಂದಷ್ಟು ಥೀಮ್ ಹಾಕಿ ಒಂದು ಡ್ಯಾನ್ಸನ್ನು ಕೊರಿಯೋಗ್ರಫಿ ಮಾಡೋದು, ಅದು ಹೇಗೆ ಪ್ರಾಸೆಸ್ ಇರ್ತದೆ? ಸೊ ಯೂಶ್ವಲಿ ಕ್ಲಾಸಿಕಲ್ ಡ್ಯಾನ್ಸ್ ನನಗೆ ತುಂಬ ಇಷ್ಟ ಪರ್ಸ್ನಲಿ. ನನಗೆ ಕಲೀಲಿಕ್ಕೆ ಆಗಲಿಲ್ಲ, ಬಟ್ ಅದರ ನಂತರ ನನ್ನದು ಏಮ್ ಇದ್ದದ್ದು ಸೆಮಿ ಕ್ಲಾಸಿಕಲ್ ಕೊರಿಯೋಗ್ರಫಿ ಮಾಡಬೇಕು ಅಂತ. ಯೂಶ್ವಲಿ ನಿಮಗೆ ಬೇರೆ ಡಾನ್ಸ್ ಫಾರ್ಮ್ಗಿಂತ ನಮ್ಮ ಇಂಡಿಯನ್ ಡಾನ್ಸ್ ಫಾರ್ಮ್ ಎಲ್ಲಿ ಹೋದರೂ ತುಂಬ ರಿಚ್. ಸೊ ಕಲರ್ಫುಲ್ ಆಗಿರಿ, ಏನೇ ಆಗಿಲಿ ನಮ್ಗೆ ಅಂದ್ರೆ ಸ್ವಲ್ಪ ಪ್ರಾಪರ್ಟೀಸ್ ಆಗಲಿ. ನೀವೀಗ ವೆಸ್ಟರ್ನ್ ಡ್ಯಾನ್ಸ್ ಫಾರ್ಮಿಗೆ ಹೋದಾಗ ಚೇರೋ ಸ್ಟಿಕ್ಸೋ ಅಂಥದ್ದೇನಾದ್ರು ಇಟ್ಕೊಳ್ತೀರಾ. ಸೊ ಇಲ್ಲಿ ಬಂದಾಗ ನೀವು ದೊಡ್ಡ ದೊಡ್ಡ ಪ್ರಾಪ್ಸ್ ಆಗಲಿ ಅಥವಾ ಐ ಪ್ರೇಸಿಂಗ್ ಪ್ರಾಪ್ಸ್ ಹೇಳ್ತೇವಲ್ಲ, ಸೊ ಅಂಥದ್ದೆಲ್ಲ ನಾವು ಯೂಸ್ ಮಾಡೋದು ಜಾಸ್ತಿ. ಸೊ ಹಾಗಾಗಿ ನನಗೆ ಇಂಡಿಯನ್ ಡ್ಯಾನ್ಸ್ ಫಾರ್ಮ್ ತುಂಬ ಇಷ್ಟ. ಸೊ ಅದರಲ್ಲಂತೂ ನಾನೇನಾದರೂ ಹಿಸ್ಟಾರಿಕಲ್ ಏನಾದರೂ ಸ್ಟೋರಿ ತೆಗೆಯೋದು ಹೇಳಿದರೆ ಇಟ್ಸ್ ಲೈಕ್ ಹೇಳ್ತಾರಲ್ಲ ಒನ್ ಆಫ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್ ಅಂತ. ಸೊ ಐಸಿಂಗ್ ಆನ್ ದ ಕೇಕ್. ಸೊ ನನಗೆ ಹಿರಣ್ಯಕಶಿಪು ನಾನು ಮಾಡಿದ್ದೆ. ಸೊ ನಂಗೆ ಹೀಗೆ ಅಂದರೆ ಏನು ಗೊತ್ತಾ, ಒಂದಿನ ಮೂವಿ ನೋಡಿದೆ ನಾನು. ಅದು ಮೂವಿ ನೋಡಿದಾಗ ನಂಗೆ ಆಯ್ತು, ಯಾಕೆ ಇದನ್ನು ನಾನು ಡ್ಯಾನ್ಸ್ ಫಾರ್ಮಲ್ಲಿ ತೆಗಿಬಾರ್ದು ಆ ಥಾಟಿಂದ ಆ ಡ್ಯಾನ್ಸ್ ತೆಗೆದೆ. ಸೊ ಆ ಡ್ಯಾನ್ಸ್ ತುಂಬಾ ಕ್ಲಿಕ್ ಆಯಿತು. ಯೂಶ್ವಲಿ ನಾನು ನರಸಿಂಹ ಅವತಾರ ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ಯೂಶ್ವಲಿ ಅದೇ ಹೇಳ್ತಾರಲ್ಲ, ಅದೇ ಆತ್ಮ ನಮ್ಮ ಮೇಲೆ ಬಂದಾಗ ಆಗುತ್ತೆ. ಸೊ ಇಟ್ ವಾಸ್ ಲೈಕ್ ಒನ್ ಆಫ್ ದ ಬೆಸ್ಟೆಸ್ಟ್ ಎಕ್ಸ್ಪೀರಿಯನ್ಸ್. ಇನ್ನೂ ನನಗೆ ತುಂಬ ಸ್ಟಡಿ ಮಾಡಬೇಕು ನಮ್ಮ ಇಂಡಿಯನ್ ಮೈಥಾಲಜಿ ಬಗ್ಗೆ. ಬಿಕಾಸ್ ಯಾಕೆ ನಾವು ಯಾವ್ದಾದ್ರು ಒಂದು ಇಂಡಿಯನ್ ಮೈಥಾಲಜಿಕಲ್ ಹಿಸ್ಟ್ರಿ ತೆಗಿಬೇಕಾದ್ರೆ ನಾವು ಅದನ್ನು ಅರ್ಧಂಬರ್ಧ ತೆಗಿಬಾರ್ದು. ಯಾರಿಗೂ ಗೊತ್ತಿರೋದಿಲ್ಲ. ಈಗ ನಿಮ್ಗೆ ಭರತನಾಟ್ಯಂ ಡಾನ್ಸರ್ಸ್ಗೆಲ್ಲ ಸ್ಟೋರಿ ಕರೆಕ್ಟ್ ಆಗಿ ಗೊತ್ತಿರುತ್ತೆ, ನಮ್ಮಂತ ಬಾಲಿವುಡ್ ಡಾನ್ಸರ್ಸ್ಗೆಲ್ಲ ಅಷ್ಟು ಕರೆಕ್ಟ್ ಆಗಿ ಸ್ಟೋರಿ ಗೊತ್ತಿರೋದಿಲ್ಲ. ನಂಗೆ ನೋಡುವವರಿಗೆ ನಾವು ಕರೆಕ್ಟ್ ಆದದನ್ನ ಕೊಡಬೇಕು. ಹೌದು, ಇಲ್ಲದ್ರೆ ಏನ್ ಗೊತ್ತಾ, ಬೇರೆಯವ್ರು ನೋಡುವವರಿಗೆ ಅದೇ ಸತ್ಯ ಅಂತ ಅನ್ಸ್ಕೊಳ್ತಾರೆ. ಸೊ ಅದಕ್ಕೆ ನಾನು ಅದನ್ನ ಕರೆಕ್ಟ್ ಸ್ಟಡಿ ಮಾಡಿ ದೆನ್ ಅಂಥದ್ದು ನಾನೊಂದು ಆಕ್ಟ್ ರೆಡಿ ಮಾಡ್ತೀನಿ ಅಷ್ಟೇ. ಇಷ್ಟವರೆಗೆ ಒಂದು ಶಿವಂದು ರೆಡಿ ಮಾಡಿದ್ದೆ, ನವದುರ್ಗೆ ಆಯಿತು, ಹಿರಣ್ಯಕಶಿಪು ಆಯಿತು. ಸೊ ಇನ್ನು ನೋಡ್ಬೇಕು, ಇನ್ನೊಂದು ಪ್ಲಾನ್ ಇದೆ, ನೋಡಬೇಕು. ನೈಸ್, ಆಲ್ ದ ಬೆಸ್ಟ್ ಅದಕ್ಕೆ ಕೂಡ. ಸೊ ಇವಾಗ ನಾರ್ಮಲಿ ಒಂದು ಪ್ರೋಗ್ರಾಮ್ ಇದೊಂದು ವಿಡಿಯೋಸ್ ಇರ್ತದೆ ಅಥವಾ ಒಂದು ಶೋ ಇದೊಂದು ವಿಡಿಯೋ ಇರ್ತದೆ. ಯಾವತ್ತಾದ್ರೂ ಈಗ ಒಂದಷ್ಟು ಸ್ಟೂಡೆಂಟ್ಸನ್ನು ಕೂರಿಸಿ ಅದನ್ನು ಪ್ಲೇ ಮಾಡಿ ನೋಡಿ ಹೀಗೆ ನಿಮ್ಮದು ಮಿಸ್ಟೇಕ್ಸ್ ಅಥವಾ ಶೋ ಆಗುವಾಗ ಹೀಗೆ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ನೀವು ಪರ್ಸ್ನಲಿ ನೀವೇ ಒಂದು ಕೂತು ನೋಡಿದ್ದಾಗಿರಬಹುದು ಅಥವಾ ಸ್ಟೂಡೆಂಟ್ಸ್ಗೆ ಅದನ್ನು ತೋರಿಸಿ ಅವರಿಗೆ ಹೇಳಿದ್ದಾಗಿರ್ಬೋದು ಅಂಥದ್ದೆಲ್ಲ? ಯಾವತ್ತು ಪ್ರತಿ ಶೋ ಆದಮೇಲೆ ಯೂಶ್ವಲಿ ನಾನು ಕ್ಲಾಸಲ್ಲಿ ಹೇಳ್ತೀನಿ, ಬಟ್ ನನ್ನ ಮಕ್ಕಳು ನಾನು ಬೈಯುವಾಗ ನಗಾಡ್ತಾರೆ. ಅವ್ರಿಗೆ ಗೊತ್ತು ನಾನು ಸೀರಿಯಸ್ ಆಗಿ ಬೈಯೋದಿಲ್ಲ ಅಂತೇಳಿ. ಸೊ ಬಟ್ ಅದೇ ಎವ್ರಿ ಟೈಮ್ ತೋರಿಸ್ತೀನಿ. ಬಿಕಾಸ್ ಯಾಕೆ ಗೊತ್ತಾ, ನಾವು ಈಗ ಇನ್ನೊಂದು ಟೀಮ್ ಇದ್ದರೆ, ಈಗ ನಾವು ಕಾಂಪಿಟೇಷನಿಗೆ ಹೋಗುವಾಗ ನನ್ನದು ಥಾಟ್ ಏನೇನಿದ್ರೆ ಅವರನ್ನು ನಾವು ಡಿಫೀಟ್ ಮಾಡಲಿಕ್ಕೆ ನಾವು ನಮ್ಮದು ಬೆಸ್ಟ್ ಮಾಡೋದಲ್ಲ. ನಾವು ಯಾಕೆ ಬೆಸ್ಟ್ ಮಾಡಬೇಕು ಹೇಳಿದರೆ, ನಾವು ನಮ್ಮನ್ನು ನಾವು ಸೋಲ್ಸ್ಲಿಕ್ಕೋಸ್ಕರ ನಾವು ಬೆಸ್ಟ್ ಮಾಡಬೇಕು. ಸೊ ಅವರನ್ನು ಸೋಲಿಸಿ ನಮ್ಗೆ ಎಂತ ಸಹ ಆಗಬೇಕು ಅಂತ ಇಲ್ಲ. ಸೊ ಎಲ್ಲರೂ ಸಹ ಹೇಳ್ತಾರೆ ನೀವು ಕಾಂಪೀಟ್ ಮಾಡಿ, ಪ್ರೈಸ್ ಇಸ್ ದ ನಾಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ, ಪಾರ್ಟಿಸಿಪೇಷನ್ ಇಸ್ ದ ಬೆಸ್ಟ್ ಥಿಂಗ್ ಅಂತ. ಸೊ ನನ್ನದು ಅದಲ್ಲ. ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ಪ್ರೈಸಿಗೋಸ್ಕರ ಪಾರ್ಟಿಸಿಪೇಟ್ ಮಾಡಿ, ಇಲ್ಲದ್ರೆ ಪಾರ್ಟಿಸಿಪೇಟ್ ಮಾಡಲೇಬೇಡಿ. ಸುಮ್ಮನೆ ಯಾಕೆ ಪಾರ್ಟಿಸಿಪೇಟ್ ಮಾಡಬೇಕು, ಬೇರೆ ಎಲ್ಲಿಯಾದ್ರೂ ಸ್ಟೇಜಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ಬನ್ನಿ, ಅಷ್ಟೇ, ಮುಗೀತು. ಸೊ ಹಾಗೆ. ಸೊ ಈಗ ಇಷ್ಟೊಂದು ಸ್ಟೂಡೆಂಟ್ಸ್ ಇದ್ದಾರೆ, ಮೋಸ್ಟ್ಲಿ ನಿಮ್ಮ ಅಕಾಡೆಮಿ ಅಂದ್ರೆ ಒಂದು ಸ್ಕೂಲ್ ಆಗಿ ಆಗಿಬಿಟ್ಟಿದೆ. ಒಂದಷ್ಟು ಜನ ಸ್ಟೂಡೆಂಟ್ಸ್ ಬರ್ತಾರೆ ಹೋಗ್ತಾರೆ. ಈ ಸಣ್ಣ ಸಣ್ಣ ಮಕ್ಕಳು ತುಂಬಾ ಜನ ಇರ್ತಾರೆ. ಅವರು ನಿಮ್ಮನ್ನ ಹೇಗೆ ಹಚ್ಕೊಳ್ತಾರೆ ಅಥವಾ ಹೇಗೆ ನಿಮ್ಮನ್ನ ಒಂದೀಗ ಆಲ್ಮೋಸ್ಟ್ ಯಾರು ನಿಮ್ಮನ್ನ ಸರ್ ಅನ್ನೋದಿಲ್ಲ, ಎಲ್ಲ ಅಣ್ಣ ಅಂತವೇ ಕರೀತಾರೆ. ಸೊ ಹೇಗೆ ಟ್ರೀಟ್ ಮಾಡ್ತಾರೆ ನಿಮ್ಮನ್ನ ಮಕ್ಕಳು? ಅದೊಂದು ಎಕ್ಸ್ಪೀರಿಯನ್ಸ್. ಯೂಶ್ವಲಿ ಏನು ಗೊತ್ತಾ, ಮಕ್ಕಳು ದೇವ್ರ ಸಮ ಅಂತ ಹೇಳ್ತಾರೆ. ಸೊ ಬಟ್ ನಾನು ಯಾವ ಥರ ಅಂತ ಹೇಳಿದರೆ, ಮಕ್ಕಳು
ಮಕ್ಳ ಜೊತೆ ಮಕ್ಕಳಾಗಿಯೇ ಇರ್ತೀನಿ. ಸೊ ಹಾಗಾಗಿ ಮಕ್ಕಳು ನಮ್ಮನ್ನು ತುಂಬಾ ಲೈಕ್ ಮಾಡ್ತಾರೆ. ಬಟ್ ಸರ್ಟೆನ್ ಏಜ್ ಬಂದ್ಮೇಲೆ ಅದೊಂದು ಗ್ಯಾಪ್ ಬಂದೇ ಬರುತ್ತೆ. ಬಟ್ ಈಗ ನಾನು ಮುಂಚೆ ಈಗ ಮಕ್ಕಳಿದ್ರು ಕೆಲವರೆಲ್ಲ LKG UKG, ಈಗ ಅವರು ಫಸ್ಟ್ PUC ಸೆಕೆಂಡ್ PUC ಅಲ್ಲೆಲ್ಲ ಇದ್ದಾರೆ. ಸೊ ಈಗ ನಂಗೆ ಸಣ್ಣ ಮಕ್ಕಳನ್ನ ನೋಡುವಾಗ ಅವ್ರದ್ದು ನೆನಪಾಗುತ್ತೆ ಆ ಏಜ್ ಅಲ್ಲಿ ಇವ್ರಿಗೆ. ಸೊ ಆ ಅಟ್ಯಾಚ್ಮೆಂಟ್ ಇದೆಯಲ್ಲ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ. ಬಟ್ ಅದು ನಾವು ಮಾಡಿಸ್ಕೊಳ್ಳೋದಲ್ಲ, ತಂದಿಸಕ್ಕೆ ಆಗಿ ಹೋಗುತ್ತೆ. ಸೊ ಈಗ ಅದನ್ನ ಹೇಳಿದ್ರೆ ಸುಮಾರಷ್ಟು ಜನ ಹೋಗಿರ್ತಾರೆ. ಸೊ ಈಗ ಅಂದ್ರೆ ಏನ್ ಹೇಳುವಂತದ್ದು, ಈಗ ಹಲವಾರು ಜನ ಕಲ್ತ ಸ್ಟೂಡೆಂಟ್ಸ್ ಹೋದ್ಮೇಲೆ ಯಾವತ್ತಾದ್ರೂ ಸಿಕ್ಕಿದಾಗ ಆ ಬಾಂಡಿಂಗ್ ಹೇಗಿರ್ತದೆ? ಸಿಕ್ಕುದಕ್ಕಿಂತ ಜಾಸ್ತಿ ಈಗ ಮೊಬೈಲ್ ಒಂದು ನಾರ್ಮಲ್ ಮೀಡಿಯಾ ಎಲ್ಲರಿಗೂ. ಸೊ ಎಲ್ಲರೂ ಟಚ್ ಅಲ್ಲಿ ಇದ್ದಾರೆ. ಯಾರು ಆಗ್ಲಿ ಈಗ ಒಂದು ಅಟ್ಲೀಸ್ಟ್ ಒಂದು ಮಂತ್ಲಿ ಒಮ್ಮೆ ಆದ್ರೂ ಮೆಸೇಜ್ ಮಾಡ್ತಾರೆ, ಹೇಗಿದ್ದೀರಾ, ಏನಾದ್ರೂ ಒಂದು ಫಂಕ್ಷನ್ ಇದೆ ಇನ್ವೈಟ್ ಮಾಡ್ತಾರೆ. ಸೊ ಯೂಶುವಲಿ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ನೀನು ಎಷ್ಟು ಫಂಕ್ಷನ್ ಅಟೆಂಡ್ ಆಗ್ತೀನಿ, ನಿಂಗೆ ಬೇಜಾರಾಗೋದಿಲ್ಲ ಫಂಕ್ಷನ್ ಅಟೆಂಡ್ ಮಾಡಿ ಮಾಡಿ ಮಾಡಿ. ನನಗೆ ಸ್ಟೂಡೆಂಟ್ಸ್ ಅಷ್ಟು ಜನ ಇದ್ದಾರೆ, ಅವ್ರ ನಂಗೆ ಅಟೆಂಡ್ ಆಗಲೇಬೇಕಾಗುತ್ತೆ. ಸೊ ಅದೊಂದು ಬಾಂಡ್ ನಾನು ಕ್ರಿಯೇಟ್ ಮಾಡಿದ್ದೀನಲ್ಲ, ಸೊ ಅದು ನನಗೆ ನನ್ನ ಲೈಫ್ ಟೈಮ್ಗೆ ಸ್ಪೆಷಲ್, ಖಂಡಿತವಾಗಿ ಸ್ಪೆಷಲ್. ಸೊ ಇವತ್ತು ಅಂದ್ರೆ ಈಗ ಆಲ್ಮೋಸ್ಟ್ ಸ್ಕೂಲಲ್ಲಿ ಸಹ ಕಾಲೇಜಲ್ಲಿ ಸಹ ನಾವು ಲೆಕ್ಚರರ್ಸ್ ಅಥವಾ ಟೀಚರ್ಸ್ ಹೇಳುದು ಕೇಳಿರ್ತೇವೆ, ಈ ವರ್ಷದ ಬ್ಯಾಚ್ ಒಳ್ಳೆ ಇತ್ತು ಮಾರ, ನೀವು ಸ್ವಲ್ಪ ಬಾರಿ ಗಲಾಟೆ ಮಾಡ್ತೀರಿ ಅಥವಾ ನೀವು ತುಂಬಾ ಸರಿ ಇಲ್ಲ, ಅಂದ್ರೆ ಅಷ್ಟು ಗಲಾಟೆ ಮಾಡ್ತೀರಿ, ತಂಟೆ ಮಾಡ್ತೀರಿ. ಯಾವ್ದಾದ್ರು ನಿಮಗೂ ಹಾಗೆ ಯಾವ್ದಾದ್ರು ಒಂದು ಬ್ಯಾಚ್ ಅನ್ನ ಅಥವಾ ಯಾವ್ದಾದ್ರು ಒಂದು ಇಯರ್ ಇದ್ದು ಅಥವಾ ಒಂದಷ್ಟು ಸ್ಟೂಡೆಂಟ್ಸ್ ಅನ್ನ ಆ ಬ್ಯಾಚ್ ತುಂಬಾ ಒಳ್ಳೆ ಇತ್ತು, ನಂಗೆ ತುಂಬಾ ಖುಷಿ ಆಗ್ತದೆ, ಈಗ ಸಹ ಇರಬಹುದು ಅಂತ ಬ್ಯಾಚ್, ಅಥವಾ ಹಿಂದಿನ ಇದ್ದಂತಹ ಬ್ಯಾಚ್ ಗಳಲ್ಲಿ ಯಾವ್ದಾದ್ರು ಒಂದು ಅಂತ ಬ್ಯಾಚ್ ಇದೆಯಾ ಅಥವಾ ಯಾವಾಗ್ಲೂ ನೆನಪಿಸ್ಕೊಳ್ತಾ ಇರ್ತೀರಾ ಅಂತ? ಇದೆ. ಸೊ ನಂದೊಂದು ಮುಂಚೆ ಕೆಲವು ಸ್ಟೂಡೆಂಟ್ಸ್ ಇದ್ರು. ಸೊ ಯೂಶ್ವಲಿ ಆ ಟೈಮಲ್ಲಿ ನಾನು ನವದುರ್ಗೆ ಅದೆಲ್ಲ ಮಾಡಿರೋದು ಜಾಸ್ತಿ. ಇದೆಲ್ಲ ಆಗಿರ್ಲಿ, ಯಾವುದು ಹಿರಣ್ಯಕಶಿಪು ಎಲ್ಲ ಆಗಿರ್ಲಿ, ಅದನ್ನ ಇಟ್ಕೊಂಡ ನಂತರ ನಾವು ರಿಯಾಲಿಟಿ ಶೋಗೂ ಕೂಡ ಹೋಗಿದ್ದೀವಿ. ಸೊ ಆ ಒಂದು ಬ್ಯಾಚ್ ಇದೆಯಲ್ಲ ನಂಗೆ ಅಂದ್ರೆ ಲೈಫ್ ಟೈಮ್ ಇಡೀ ಅಂದ್ರೆ ಚೆರಿಶ್ ಮಾಡ್ಬೋದು ನಂಗೆ. ಅವ್ರು ಇನ್ನೂ ನನ್ನ ಹತ್ರ ಟಚ್ ಅಲ್ಲಿ ಇದ್ದಾರೆ. ಸೊ ಅವ್ರಿಗೆ ಮದುವೆ ಆಗಿ ಮಕ್ಕಳು ಬೇರೆ ಆಗಿದೆ. ಸೊ ನಾವು ಹಂಗೆ ಇದ್ದೀವಿ, ಅವರು ಹಂಗೆ ಇದ್ದಾರೆ. ಬಟ್ ಆ ಬ್ಯಾಚ್ ಅವರು ಕೆಲವು ಸಲ ವಿಡಿಯೋ ಕಳ್ಸಾರೆ, ಸರ್ ಈ ವಿಡಿಯೋ ನೋಡಿ ಆ ಟೈಮ್ ಇದು ಅಂತ. ಸೊ ಆ ಬ್ಯಾಚ್ ನಂಗೆ ಲೈಫ್ ಟೈಮ್ ಇಡೀ ನೆನಪಿರುತ್ತೆ. ಸೊ ಅವರಿಗೆ ಸಹ ಹಾಗೆ ಇವತ್ತು ನಿಮ್ಮನ್ನು ನೋಡುವಾಗ ಬಹಳಷ್ಟು ಖುಷಿ ಆಗಿರ್ಬೋದು. ಮತ್ತೆ ಒಂದು ವೀಕ್ಷಕರಿಗೆ ಒಂದು ಆ ಬ್ಯಾಚ್ ಅಲ್ಲಿ ನಾನ್ ಸಹ ಇದ್ದೆ, ಸೊ ನಂಗೆ ಸಹ ಪ್ರೌಡ್. ಸೊ ಈಗ ನೀವು ಹೇಳಿದ್ರಿ ರಿಯಾಲಿಟಿ ಶೋ ಬಗ್ಗೆ ಮಾತಾಡಿದ್ರಿ. ಸೊ ರಿಯಾಲಿಟಿ ಶೋ, ಹಲವಾರು ರಿಯಾಲಿಟಿ ಶೋಗೆ ನೀವು ಕೊರಿಯೋಗ್ರಫಿ ಮಾಡಿದ್ರಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿದೆ? ನಾರ್ಮಲಿ ಒಂದಷ್ಟು ಜನ ಆಡಿಯನ್ಸ್ ಇರುವಾಗ ಮಾಡುದು ಬೇರೆ, ರಿಯಾಲಿಟಿ ಶೋ ಅಲ್ಲಿ ಅದಕ್ಕೆ ಜಡ್ಜ್ ಮಾಡ್ಲಿಕ್ಕೆ ಅನ್ನುವಂತಹ ಒಂದು ಡಿಫ್ರೆಂಟ್ ಜಡ್ಜಸ್ ಇರ್ತಾರೆ. ಸೊ ಆ ಶೋ ಕೂಡಲೇ ಫೀಡ್ಬ್ಯಾಕ್ ಸಿಗ್ತದೆ. ಅದು ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ನಾನು ಸ್ಟಾರ್ಟ್ ಮಾಡಿರೋದು ಬೇಸಿಕ್ ಅಂದ್ರೆ ಇದು ಯಾವ್ದು ಹೇಳ್ತಾರೆ ಲೋಕಲ್ ಚಾನೆಲ್ಸ್ ಎಲ್ಲ ಇರ್ತದೆ, ಅದ್ರಲ್ಲಿ ಸ್ಟಾರ್ಟ್ ಮಾಡಿದೆ. ಅದ್ರ ನಂತರ ನಂಗೆ ನೆನಪಿದೆ, ಈಗಷ್ಟೇ ಹೇಳಿದ್ರು ಅವರು ನನ್ನ ಸ್ಟೂಡೆಂಟ್ ಅಂತ. ಸೊ ನಿಮ್ಗೆ ನೆನಪಿದ್ರೆ ಮಧುರ ಮಧುರವಿ ಮಂಜುಳಾ ಗಾನ, ಸೊ ಅದು ಫಸ್ಟ್ ನಾನು ಶೋ ಮಾಡಿರೋದು, ಒಂದು ಕೊರಿಯೋಗ್ರಫಿ ಮಾಡಿರೋದಂತ. ಅದ್ರ ನಂತರ ಸುವರ್ಣ ಆಗಿರ್ಲಿ, ಸ್ಟಾರ್ ಸುವರ್ಣ ಆಗಿರ್ಲಿ, ETV ತೆಲುಗು ಅಲ್ಲಿ ಒಂದು ಯಕ್ಷಗಾನ ಕೊರಿಯೋಗ್ರಫಿ ಮಾಡಿದ್ದೆ. ಸೊ ಇಷ್ಟೆಲ್ಲ ಮಾಡಿದ್ದೆ. ಅದು ಎಕ್ಸ್ಪೀರಿಯನ್ಸ್ ಯಾವ ಥರ ಅಂತ ಹೇಳಿದ್ರೆ, ನಮಗೆ ಉಡುಪಿಯವರಿಗೆ ಯೂಶ್ವಲಿ ಬ್ಯಾಂಗ್ಳೂರ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಬೇರೆ ಎಕ್ಸ್ಪೀರಿಯನ್ಸ್ ಆಗಲಿ, ಇಟ್ಸ್ ಕ್ವೈಟ್ ವೆರಿ ಡಿಫ್ರೆಂಟ್. ನಾವು ಉಡುಪಿಯವ್ರು ಸ್ವಲ್ಪ ಮೈಲ್ಡ್, ಅಂದರೆ ಸೌತ್ ಕೆನಡಾದವ್ರು ಸ್ವಲ್ಪ ಮೈಲ್ಡ್. ನಾವಿಲ್ಲೆಲ್ಲ ಕ್ಲಾಸ್ ಮಾಡುವಾಗ ಮಕ್ಕಳ ಹತ್ರ ಪೇಷನ್ಸ್ ಆಗಿರ್ತೀವಿ. ಅಲ್ಲಿ ಅವರು ಸ್ವಲ್ಪ ಪೇಷನ್ಸ್ ಎಲ್ಲ ಸ್ವಲ್ಪ ಇದರಲ್ಲಿ ರಫ್ ಆಗಿರ್ತಾರೆ, ಅಂದರೆ ಸ್ವಲ್ಪ ಅವರದ್ದು ಸ್ಟೈಲೇ ಬೇರೆ ಡಾನ್ಸ್ ಇದು. ಸೊ ನಮ್ಮ ಮಕ್ಕಳಿಗೆ ಅದು ಅಡ್ಜಸ್ಟ್ ಆಗ್ತದೆ. ಅಲ್ಲಿ ಅಂತಂದ್ರೆ ಈ ಒಂದು ಸರ್ ಸ್ಟೂಡೆಂಟ್ ಅನ್ನೋ ಒಂದು ಗ್ಯಾಪ್ ಇರ್ತದೆ, ಅಥವಾ ಒಂದು ಟೀಚರ್ ಸ್ಟೂಡೆಂಟ್ ಅನ್ನೋ ಒಂದು ಗ್ಯಾಪ್ ಇರ್ತದೆ. ಅವ್ರು ಎಷ್ಟಾದ್ರೂ ಒಂದು ಸ್ವಲ್ಪ ಟೀಚರ್ಗಳು, ನಾವು ಟೀಚರ್ ಅನ್ನುವಂತಹ ಒಂದು ಮೇಂಟೈನ್ ಮಾಡುವಂತಹ ಒಂದು ಇರ್ತದೆ. ಬಟ್ ಇಲ್ಲಿ ಆಗಿರೋದಿಲ್ಲ. ಎಲ್ಲ ಕಡೆ, ಎಲ್ಲ ಒಂದು ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಎಲ್ಲಿ ಸಹ ಕೂಡ ಟೀಚರ್ ಸ್ಟೂಡೆಂಟ್ ಅನ್ನೋ ಒಂದು ಡಿಫ್ರೆನ್ಸ್ ಇರುವುದಿಲ್ಲ. ಬಟ್ ಆಚೆ ಒಂದಷ್ಟು ಪ್ಲೇಸ್ ಗಳಲ್ಲಿ ಅದು ಇದೆ ಅಂತ. ನಾವು ಯೂಶ್ವಲಿ ಶೋಸಿಗೆ ಹೋಗುವಾಗ ಒಂದು ವ್ಯಾನ್ ಅಲ್ಲಿ ಮಾಡುವಂತ ಗಮ್ಮತ್ತಾಗಿರ್ಲಿ ಇದೆಲ್ಲ, ಸೊ ಅಲ್ಲಿ ಎಲ್ಲ ನೋಡ್ಲಿಕ್ಕೆ ಸಿಗುದಿಲ್ಲ. ಬಟ್ ರಿಯಾಲಿಟಿ ಶೋ ಇದು ಸ್ಟೇಜ್ ಇದೆಯಲ್ಲ, ಸೊ ದಾಟ್ ಈಸ್ ಒನ್ ಆಫ್ ದ ಬೆಸ್ಟೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ. ಅಂದ್ರೆ ಅದು ಮತ್ತೆ ನಿಮ್ಮನ್ನು ಟಿವಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ನಿಮ್ಗೆ ಎಷ್ಟೋ ಜನ ಕೇಳ್ತಾರೆ, ಅಂದ್ರೆ ನಿಮ್ಗೆ ಫೇಮ್ ಆಗಿರ್ಲಿ ಎಂಥದೇ ಆಗಿರಲಿ, ಅದು ಬರೋದು TV ರಿಯಾಲಿಟಿ ಶೋ ಇಂದ. ಒಂದು ಅದ್ರ ನಂತರ ನೀವು ಇಲ್ಲೆಲ್ಲ ಯಾವುದೆಲ್ಲ ದೊಡ್ಡ ದೊಡ್ಡ ಶೋ ಮಾಡ್ತೀರಿ, ಅಟ್ ದ ಎಂಡ್ ಆಫ್ ದ ಡೇ ನಾನೀಗ ಉಡುಪಿಯವನು, ನಾನು ಕ್ಲಾಸ್ ಮಾಡ್ತಾ ಇರೋದು ಉಡುಪಿಯಲ್ಲಿ. ಸೊ ನನಗೆ ರಿಯಾಲಿಟಿ ಶೋ ಅಲ್ಲಿ ಎಂಥ ಖಾಲಿ ಒಂದು ಫೇಮ್ ಮಾತ್ರ ಬರ್ಬೋದು, ಇನ್ಕಮ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಅದನ್ನ ಇಟ್ಕೊಂಡು ಇಲ್ಲಿ ಬಂದು ನಾನು ನನ್ನ ಕ್ಲಾಸಸ್ ಮಾಡಬೇಕು. ಸೊ ನಾನು ಹಾಗೆ ಉಡುಪಿದು ಶೋಸ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು ಜಾಸ್ತಿ ಇತ್ತೀಚೆಗೆ. ಸೊ ನನಗೆ ರಿಯಾಲಿಟಿ ಶೋ ಅಲ್ಲಿ ನಾನು ಒಂದು ಟೈಮಲ್ಲಿ ಮಾಡಿ ಬಂದೆ, ನನಗೆ ಸಾಕು, ಫೇಮ್ ಒಂದು ನೇಮ್ ಉಂಟು, ಸಾಕು, ಈಗ ನಾವು ಇಲ್ಲಿ ಕಂಟಿನ್ಯೂ ಮಾಡುವ. ಸೊ ಯಾವತ್ತಾದ್ರೂ ನಿಮಗೆ ಒಂದು ಡ್ಯಾನ್ಸ್ ಅನ್ನ ಹೀಗೆ ಕೊರಿಯೋಗ್ರಫಿ ಮಾಡಬೇಕು ಅಂತ ಅಂದ್ರೆ ಒಂದು ಹೀಗೆ ನೀವು ಪಿಕ್ಚರೈಸ್ ಮಾಡಿ ಮತ್ತೆ ಅದು ಹಾಗೆ ಬಂದಾಗ ಖುಷಿ ಆದದ್ದು ಅಥವಾ ಹಾಗೆ ಬರದಾಗ ಬೇಸರ ಆದದ್ದು ಇದೆಯಾ? ಸೊ ಇತ್ತೀಚೆಗೆ ನಾನೊಂದು ಕೊರಿಯೋಗ್ರಫಿ ಮಾಡಿದ್ದೆ. ಅಂದರೆ ನಾವು ಕಾಂಪಿಟಿಷನ್ ಹೋಗೋದು ಬಿಟ್ಟು ಒಂದು 4 ವರ್ಷ ಜಾಸ್ತಿ ಆಯಿತು. ಸೊ ಯೂಶ್ವಲಿ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ ಆಯಿತು. ಸೊ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಹೊಸ ಟೀಮು, ಅಂದರೆ ಮುಂಚಿನ ಟೀಮ್ ಅವರು ಒಂದು 9 ಮಕ್ಕಳಿದ್ರು, ಟೋಟಲ್ 29 ಮಕ್ಕಳಿದ್ರು ಆ ಟೀಮಲ್ಲಿ. ಸೊ 8-9 ಮಕ್ಕಳು ಓಲ್ಡಿನವರು.
ಉಳಿದ 20 ಮಕ್ಕಳು ಹೊಸಬ್ರು. ಸೊ ನಿಮ್ಗೆ ಹೊಸಬ್ರನ್ನ ಹಾಕು ಈ ಕಾಂಪಿಟೇಷನ್ಗೆ ಹೋಗುವಾಗ ಅಷ್ಟು ಕಾಂಪಿಟೇಷನ್ ಇರುತ್ತೆ, ನಿಮ್ಗೆ ಅದೊಂದು ಹೆದರಿಕೆನೂ ಇರುತ್ತೆ ಆ ಕೊರಿಯೋಗ್ರಫಿ ಮಾಡ್ಲಿಕ್ಕೆ. ಸೊ ನಾನು ಯಾವ ತರ ಅಂದ್ರೆ ಎಲ್ಲ ಫಾರ್ಮ್ ಮಿಕ್ಸ್ ಮಾಡಿ ಒಂದು ಕೊರಿಯೋಗ್ರಫಿ ಮಾಡಿದ್ದೆ. ಸೊ ಔಟ್ಪುಟ್ ಚೆನ್ನಾಗಿತ್ತು, ರಿಸಲ್ಟ್ ಏನ್ ಬರುತ್ತೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ದೇವದಯದಿಂದ ನಾವು ಫಸ್ಟ್ ರನ್ನರ್ ಅಪ್ ಆದ್ವಿ, ವಿನ್ನರ್ ಆಗ್ಲಿಲ್ಲ, ಬಟ್ ಸೆಕೆಂಡ್ ಈಗ ಅಟೆಂಪ್ಟ್ ನಾವು ಟ್ರೈ ಮಾಡ್ತಾ ಇದೀವಿ. ನೆಕ್ಸ್ಟ್ ಮಂತ್ ಒಂದು ಕಾಂಪಿಟೇಷನ್ ಇದೆ. ಸೊ ಆ ಡಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಯೂಶುವಲ್. ಅಂದ್ರೆ ನೀವು ಹೇಗೆ ಎಣಿಸಿದಿರಿ ಹಾಗೆ ಬಂತು, ಸೊ ಅದು ನಿಮಗೆ ಖುಷಿ ಕೊಟ್ಟಿದೆ. ಸೊ ಈಗ ನಿಮಗೆ ಇಷ್ಟು ವರ್ಷಗಳಲ್ಲಿ ಹಲವಾರು ಕಡೆ ಏನು ನಿಮ್ಮನ್ನ ಕರೆದು ಗೆಸ್ಟ್ ಆಗಿ ಕರೆದಿರಬಹುದು ಅಥವಾ ಜಡ್ಜ್ ಆಗಿ ಕರೆದಿರಬಹುದು, ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ಅದರದ್ದೇ ಅದೊಂದು ಡಿಫ್ರೆಂಟ್ ಇರ್ತದೆ. ಅಂದ್ರೆ ಸ್ಟೇಜ್ ಅಲ್ಲಿ ಆನ್ ಸ್ಟೇಜ್ ನೀವು ಪರ್ಫಾರ್ಮ್ ಮಾಡೋದಕ್ಕೂ ನೀವು ಹೀಗೆ ಕೂತು ಇನ್ನೊಬ್ಬರ ಪರ್ಫಾರ್ಮೆನ್ಸ್ ಅನ್ನ ನೋಡೋದಕ್ಕೂ ಅದನ್ನ ಜಡ್ಜ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರ್ತದೆ. ಸೊ ನಿಮ್ಗೆ ಯಾವ್ದು ಇಷ್ಟ? ನಂಗೆ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡೋದು, ಪರ್ಫಾರ್ಮರ್ ಆಗಿ ನೀವು ನಿಮಗೆ ಇಷ್ಟ. ಸೊ ಈಗ ಹಾಗೆ ಪರ್ಫಾರ್ಮೆನ್ಸ್ ಅಂದ ಕೂಡಲೇ ಡ್ಯಾನ್ಸ್ ಇರಬೇಕು, ಮೇಕಪ್ ಇರಬೇಕು, ಒಂದು ಸ್ಟೇಜ್ ಸೆಟ್ಟಿಂಗ್ ನೀವು ಆಗ ಹೇಳಿದಾಗ ಪ್ರಾಪರ್ಟೀಸ್ ಅದೆಲ್ಲ ಬೇಕಾಗ್ತದೆ. ಸೊ ಈ ಕಾಸ್ಟ್ಯೂಮ್ ಅನ್ನ ನೀವು ಹೇಗೆ ನೀವೇ ಒಂದು ಡಿಸೈನ್ ಮಾಡೋದು ಅಥವಾ ನೀವೇ ಒಂದು ಈ ಡ್ಯಾನ್ಸ್ಗೆ ಈ ಕಾಸ್ಟ್ಯೂಮ್ ಅಂತ ಪ್ಲಾನ್ ಮಾಡೋದು, ಸೊ ಅದು ಹೇಗೆ ಮಾಡ್ತೀರಿ? ಸೊ ಯೂಶ್ವಲಿ ರೆಂಟಿಗೆಲ್ಲ ಸಿಗುತ್ತೆ ಕಾಸ್ಟ್ಯೂಮ್, ಬಟ್ ನಾನು ರೆಂಟಿಗೆ ನಾನು ಪ್ರಿಫರ್ ಮಾಡೋದಿಲ್ಲ. ಯಾಕೆಂದ್ರೆ ನಮ್ಮ ರೆಂಟಿಗೆ ಎವ್ರಿ ಟೈಮ್ ತಂದು ರೆಗ್ಯುಲರ್ ಶೋಸ್ ಸೊ ಕಷ್ಟ ಆಗುತ್ತೆ. ಮತ್ತೆ ನಮ್ಗೆ ಅಂತಲೇ ಕಾಸ್ಟ್ಯೂಮ್ ಇದ್ರೆ ಸೊ ಅದೊಂದು ಸೇಫ್ ಆಗಿರುತ್ತೆ, ಮಕ್ಕಳು ನಮ್ಮವರೇ ಯೂಸ್ ಮಾಡೋದು, ನಾವು ಅವ್ರನ್ನ ರಿಸ್ಕಿಗೆ ಹಾಕ್ಲಿಕ್ಕೆ ನಾನು ರೆಡಿ ಇಲ್ಲ. ಸೊ ಹಾಗಾಗಿ ಒಂದು ಶೋ ಆದ್ಮೇಲೆ ನಾನು ಇಂತಿಷ್ಟು ಬಜೆಟ್ ಅಂತ ಕಾಸ್ಟ್ಯೂಮ್ಗೆ ಅಂತ ಇಟ್ಟಿರ್ತೇನೆ. ಒಂದು 3-4 ಶೋ ಆದ್ಮೇಲೆ ಅದ್ರಲ್ಲಿ ಒಂದು ಟೈಪ್ ಇದು ಕಾಸ್ಟ್ಯೂಮ್ ಸ್ಟಿಚ್ ಮಾಡ್ತೀನಿ. ಐ ಥಿಂಕ್ ಲೈಕ್ ಒಂದು 20-25 ಪೇರ್ ಬೇಕು ನಮ್ಗೆ ಒಂದು ಸೆಟ್ ಇದು ಕಾಸ್ಟ್ಯೂಮ್. ಈಗ ಸದ್ಯಕ್ಕೆ ನಮ್ಮ ಹತ್ರ ಎಂತ ಇಲ್ಲದ್ರೆ ಒಂದು 25 ಟೈಪ್ ಇದು ಕಾಸ್ಟ್ಯೂಮ್ ಇದೆ ನಮ್ಮ ಹತ್ರ. ಸೊ ಎಷ್ಟು ಸಹ ಸಾಕು. ನಾನು ಇಷ್ಟು ವರ್ಷದಿಂದ ಅಂದ್ರೆ ಮುಂಚಿನ ಕಾಸ್ಟ್ಯೂಮ್ ಎಲ್ಲ ಬೇರೆಯವ್ರಿಗೆ ಕೊಡ್ತೇವೆ, ನಾವು ಮೂವ್ ಮಾಡ್ತೇವೆ. ಸೊ ಹೊಸ ಕಾಸ್ಟ್ಯೂಮ್ ಈಗ ನಮ್ಮ ಹತ್ರ ಒಂದು 25 ಟೈಪ್ ಇದು ಕಾಸ್ಟ್ಯೂಮ್ ಇದೆ ನಮ್ಮ ಹತ್ರ. ಹಾಗೆ. ಸೊ ಈಗ ಮೇಕಪ್ ಮಾಡುವಂಥದ್ದು, ಮೇಕಪ್ ಹೇಗೆ ನೀವೇ ಮಾಡ್ತೀರಾ? ಮುಂಚೆ ಎಲ್ಲ ನೀವೇ ಮಾಡ್ತಿದ್ರಿ, ಈಗ ಹೇಗೆ ಸ್ಟೂಡೆಂಟ್ಸ್ ಅವರೇ ಕಲ್ತು ಅವರೇ ಮಾಡ್ಕೊಳ್ಳಿ? ಈಗ ಅಂದ್ರೆ ಈಗ ಪ್ರತಿಯೊಬ್ರು ಟೆಕ್ನಾಲಜಿ ತುಂಬಾ ಮುಂದೆ ಮನೆಯಲ್ಲೂ ಕೂಡ ಮೇಕಪ್ ಮಾಡ್ಕೊಳ್ತಾರೆ, ಮಕ್ಕಳು ತುಂಬಾ ಇಂಪ್ರೂವ್ ಆಗಿದ್ದಾರೆ. ನಂಗೆ ಗೊತ್ತಿಲ್ಲ ಈಗ ಬ್ಲಷರ್ ಅಂತೆ ಅದ್ರ ಮೇಲೆ, ಅದು ಈಗ ನಂಗೆ ಅದರ ಐಡಿಯಾವೇ ಇಲ್ಲ. ಸೊ ಅವರವರೇ ಮಾಡ್ಕೊಳ್ತಾರೆ. ಅದರಲ್ಲಿ ಪುನಃ ನನ್ನ ತಂಗಿ ಬೇರೆ ಇದ್ದಾಳೆ ಡಾನ್ಸ್ ಅಲ್ಲಿ, ಸೊ ಅವಳು ಹೆಲ್ಪ್ ಮಾಡ್ತಾಳೆ ಬೇರೆಯವರಿಗೆಲ್ಲ ಹಾಗೆ. ಸೊ ಈಗ ಅದೇ ನಿಮ್ಮ ತಂಗಿ ಬಗ್ಗೆ ಹೇಳಿದ್ರೆ, ನಿಮ್ಮ ತಂಗಿ ಕೂಡ ಒಂದು ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಆರ್ಟಿಸ್ಟ್, ಮಾಡೆಲ್ ಕೂಡ. ಸೊ ನಿಮಗೆ ಅವರು ಮುಂಚಿಂದ ಕೂಡ ಇದ್ದವರು. ಸೊ ಅವ್ರಿಗೆ ಹೇಗೆ ಅನ್ನಿಸ್ತದೆ ಈಗ? ಅಂದ್ರೆ ನಿಮ್ಮೊಟ್ಟಿಗೆ ಅವ್ರು ಇರುವ ಕಾರಣ ಅವರಿಗೆ ಹೇಗೆ ಅಂದ್ರೆ ಆಗದ ಅಣ್ಣನನ್ನು ನೋಡುವಾಗ ಈಗದ ಅಣ್ಣನನ್ನು ನೋಡುವಾಗ ಯಾವತ್ತಾದ್ರೂ ಹೇಳಿದಾರೆ ಅಣ್ಣ ನೀವು ಮುಂಚಿನಗಿಂತ ಈಗ ಬೆಟರ್ ಇದ್ದೀರಿ ಅಥವಾ ಮುಂಚಿನ ಕೊರಿಯೋಗ್ರಫೀಸ್ ಒಳ್ಳೆ ಆಗ್ತಿತ್ತು ಆತರ? ನಾವು ಒಡ ಹುಟ್ಟಿದವರಲ್ಲ, ನಾನು ಚಿಕ್ಕಮ್ಮನ ಮಗಳು ಅವಳು. ಬಟ್ ನಮ್ಗೆ ಮಾತು ಕಡಿಮೆ ಇಬ್ಬರಿಗೆ ಸಹ ಮುಂಚೆಯಿಂದ ಸಹ. ಈಗ ಅವಳು ನನ್ನ ಫಸ್ಟ್ ಸ್ಟೂಡೆಂಟ್ ಆದ್ರು ನಂಗೆ ಅವಳ ಹತ್ರ ಮಾತು ಕಡಿಮೆ. ಆದ್ರೆ ನಂಗೆ ಅವಳು ಹೇಳಿದೆ ತುಂಬಾ ಇಷ್ಟ, ಅವಳಿಗೆ ನಾನು ಹೇಳಿದೆ ಆ ಅಣ್ಣ ತಂಗಿದು ಬಾಂಡ್ ಇದೆಯಲ್ಲ. ಸೊ ಐ ಡೋಂಟ್ ನೋ ಲೈಕ್ ಬೇರೆಯವರು ಅಷ್ಟು ಕ್ಲೋಸ್ ಇದ್ದಾರಾ ಇಲ್ವಾ ಅಂತ, ನಾವು ಮಾತಾಡದೆ ಅಷ್ಟು ಕ್ಲೋಸ್ ಇದ್ದೇವೆ, ಅರ್ಥ ಮಾಡ್ಕೊಳ್ತೇವೆ ಒಬ್ರೊಬ್ರನ್ನ. ಸೊ ನನ್ನದು ಫೇವ್ರೇಟ್ ಸಿಸ್ಟರ್ ಅವಳು. ನನ್ನ ಅಕ್ಕ ಇದ್ದಾಳೆ ನಂಗೆ, ಬಟ್ ಶಿ ಇಸ್ ಮೈ ಫೇವ್ರೇಟ್ ಸಿಸ್ಟರ್. ಸೊ ವೆರಿ ನೈಸ್. ಸೊ ಈಗ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ, ನೀವು ಕೂಡ ಹಾಗೆ ಅವರಿಗೆ ಸಪೋರ್ಟ್ ಮಾಡೋದನ್ನ ನಾನು ನೋಡಿದ್ದೇನೆ. ಸೊ ನಿಮ್ಮಿಬ್ಬರ ಒಂದು ಬಾಂಡ್ ಹೀಗೆ ಇರಲಿ ಕಡೆಯವರೆಗೆ. ಸೊ ಈಗ ನೀವು ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ, ಅಮ್ಮ ಮಾತ್ರ ಇರುವಂಥದ್ದು, ಅವರು ಸಪೋರ್ಟ್ ಮಾಡ್ತಾರೆ ಖಂಡಿತವಾಗಿ, ನಮಗೆ ಗೊತ್ತಿರುವಂತಹ ವಿಷಯ. ಸೊ ಈಗ ಮನೆಗೆಲ್ಲ ಬೇರೆ ಬೇರೆ ಮಕ್ಕಳು ಬಂದಾಗ ಕೂಡ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಈಗ ಹೇಗೆ ಸಪೋರ್ಟ್ ಮಾಡ್ತಾರೆ? ಈಗ ಅಂದ್ರೆ ಒಂದಷ್ಟು ಜನ ಬರುವಾಗ ಮನೆಗೆ ಯಾವತ್ತಾದ್ರೂ ಇಷ್ಟು ಜನ ಬರ್ತಾರೆ ನನಗೆ ಆಗುದಿಲ್ಲ ಅನ್ನುವಂಥದ್ದು ಯಾವತ್ತಾದ್ರೂ ಹೇಳಿದಾರ? ಅಥವಾ ಇಷ್ಟು ಜನರು ಬರುವಾಗ ಕಷ್ಟ ಆಗ್ತದೆ ಮಾರಾಯ ಅಂತ ಯಾವತ್ತಾದ್ರೂ ಹೇಳಿದ್ದುಂಟ? ಇಲ್ಲ, ಖಂಡಿತ ಇಲ್ಲ. ನಾನು ಅದ್ರಲ್ಲೊಂದು ಬ್ಲೆಸ್ಡ್. ಯಾಕೆ ಹೇಳಿದ್ರೆ ನನ್ನ ಅಮ್ಮ ವರ್ಕಿಂಗ್ ಇದ್ರು, ಇತ್ತೀಚೆಗೆ ರಿಟೈರ್ಡ್ ಆಗಿದ್ದಾರೆ. ಸೊ ಆದ್ರೂ ಸಹ ಅವರು ಯಾವತ್ತೂ ಇಲ್ಲ ಅನ್ನೋದೊಂದು ಮಾತೇ ಇಲ್ಲ. ನಾವೀಗ ಪ್ರೋಗ್ರಾಮ್ ಮುಗಿಸಿ 12-1 ಗಂಟೆಗೆ ಬಂದ್ರು, ಅವ್ರು ಬೇಕಿದ್ರೆ ಒಳಗೋಗಿ ಮಲ್ಕೊಳ್ತಾರೆ. ನಾವು 4 ಗಂಟೆಗೆ ಮಲಗಿದ್ರು ಅವ್ರು ಏನು ಹೇಳಲ್ಲ. ಅಂದ್ರೆ ಈಗ ಕೆಲವರನ್ನು ಡ್ರಾಪ್ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಗೆ, ಸೊ ನನ್ನ ಮನೆಯಲ್ಲೇ ಸ್ಟೇ ಮಾಡ್ತಾರೆ. ಸೊ ಇವತ್ತು ಸಹ ಹಾಗೆ. ಸೊ ಇನ್ನೊಂದು ಟೀಮ್ ಅವ್ರು ನಂದು ಕಾಸ್ಟ್ಯೂಮ್ ತಕೊಂಡು ಹೋಗಿದ್ರು ಅಂದ್ರೆ ಯೂಸ್ ಮಾಡ್ಲಿಕ್ಕೆ. ಸೊ ಅವ್ರು ಏನ್ ಗೊತ್ತಾ, ನಾನು ಕ್ಲಾಸಲ್ಲಿ ಇಟ್ಟರೆ ಯಾಕೆ ಕ್ಲಾಸಲ್ಲಿ ಇಟ್ಟೆ, ಮನೆಗೆ ಅದು ಒಗ್ದೇ ಕ್ಲಾಸಿಗೆ ವಾಪಸ್ ಹೋಗ್ಬೇಕು ಅಂತ. ಸೊ ಶಿ ಇಸ್ ಲೈಕ್ ದಟ್. ಸೊ ಅವರು ಇರೋದೇ ಅದೇ ತರ. ನಾನು ಅವರನ್ನು ಏನು ಹೇಳಕ್ಕಾಗಲ್ಲ. ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಆ ವಿಷಯದಲ್ಲಿ ಅಷ್ಟೇ. ಬಹಳಷ್ಟು ಹೊತ್ತಿನಿಂದ ನಾವು ಮಾತನಾಡ್ತಿದ್ದೇವೆ ಮಂಜಿತ್ ಶೆಟ್ಟಿ ಅವರ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿಯ ಬಗ್ಗೆ, ಅಲ್ಲಿರುವ ಸ್ಟೂಡೆಂಟ್ಸ್ ಬಗ್ಗೆ ಮತ್ತು ಅವರು ಮಾಡುವಂತಹ ಕೊರಿಯೋಗ್ರಫಿಗಳ ಬಗ್ಗೆ. ಇನ್ನೂ ಕೂಡ ಅದರ ಬಗ್ಗೆ ಮಾತನಾಡೋಣ, ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಮಂಜಿತ್ ಶೆಟ್ಟಿ. ಬನ್ನಿ ಮಾತನಾಡೋಣ.
ಸೊ ಈಗ ನೀವು ಮಕ್ಕಳಿಗೆ ಗ್ರೂಪ್ ಡ್ಯಾನ್ಸ್ ಕೊರಿಯೋಗ್ರಫೀಸ್ ಮಾಡ್ತೀರಿ ಅಥವಾ ಗ್ರೂಪ್ ಡ್ಯಾನ್ಸ್ ಶೋಸ್ ಕರ್ಕೊಂಡು ಹೋಗ್ತೀರಿ. ಸೊ ಅದು ಬಿಟ್ಟು ಸೋಲೋ ಕೂಡ ಹೇಳಿಕೊಡ್ತೀರಿ. ಮಕ್ಕಳು ಸೋಲೋ ಪರ್ಫಾರ್ಮೆನ್ಸಸ್ ಕೂಡ ಕೊಡ್ತಾರೆ, ಹಾಗೆ ಒಂದಷ್ಟು ರಿಯಾಲಿಟಿ ಶೋಗೆ ಕೂಡ ಹೋಗಿದ್ದಾರೆ. ಆ ಮಕ್ಕಳ ಬಗ್ಗೆ ಹೇಳಿ. ಸೊ ನನ್ನ ಕ್ಲಾಸಲ್ಲಿ ಫಸ್ಟಿಗೆ ರಿಯಾಲಿಟಿ ಶೋಗೆ ಹೋದದ್ದು ಕೃತಿ ಉಚ್ಚಿಲ್ ಅಂತ. ಸೊ ಸುವರ್ಣವಾಹಿನಿಯಲ್ಲಿ ಡ್ಯಾನ್ಸ್ ಜೂನಿಯರ್ಸ್ ಅಂತ ಒಂದು ನಡೀತಾ ಇತ್ತು, ಅದರಲ್ಲಿ ಟಾಪ್ 10ವರೆಗೂ ಅವಳು ಇದ್ಲು. ಸೊ ಅವಳು ಈಗಲೂ ಕ್ಲಾಸಲ್ಲಿ ಇದ್ದಾಳೆ. ಸೊ ತುಂಬ ಹೆಸರು ಬೇರೆ ಮಾಡಿದ್ದಾಳೆ ಅವಳು. ಅದರ ನಂತರ ಹರ್ಷಿತಾ ಅಂತ U+ಅಲ್ಲಿ ಇತ್ತೀಚೆಗೆ ನಡೀತು, ಅದರಲ್ಲಿ ವಿನ್ನರ್ ಆಗಿದ್ಲು. ಸೊ ತನ್ವಿ ಕಾಂಚನ್ ಅವಳು ಸೆಕೆಂಡ್ ರನ್ನರ್ ಅಪ್ ಆಗಿದ್ಲು. ಸೊ ಬೇರೆಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ಹರ್ಷಿತಾ ಮೊನ್ನೆ DKDಗೆ ಸಹ ಮೆಗಾ ಆಡಿಷನ್ ತನಕ ಕ್ವಾಲಿಫೈ ಆಗಿ ವೇಟಿಂಗ್ ಲಿಸ್ಟಲ್ಲಿ ಇಟ್ಟರು ಅವಳನ್ನು. ಮತ್ತು ನೆಕ್ಸ್ಟ್ ಡೇ ಬರ್ಲಿಕ್ಕೆ ಹೇಳಿದ್ರು, ಬಟ್ ಡ್ಯೂರಿಂಗ್ ಸಮ್ ರೀಸನ್ಸ್ ಅವಳಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಡೇ. ಸೊ ಅಂದರೆ ಎಜುಕೇಷನ್ ಈಗ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಸೊ ಹಾಗೆ ಅವಳು ಡಿಸ್ಕಂಟಿನ್ಯೂ ಮಾಡಿದ್ಲು. ಬೇರೆ ಮಕ್ಕಳು ಯಾರಾದರೂ ಪ್ರಿಪೇರ್ ಆಗ್ತೀವಿ ಅಂತ ಹೇಳಿದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಅದು ರಿಯಾಲಿಟಿ ಶೋದು ಒಂದು ಇದೇ ಬೇರೆ ಇರುತ್ತೆ. ಸೊ ಅವ್ರು ಸ್ವಲ್ಪ ಬೇರೆ ರೀತಿಯಲ್ಲಿ ಮೇನ್ ಮಾತು ಮುಖ್ಯ. ನಮ್ಮ ಉಡುಪಿಯವ್ರಿಗೆ ಈಗ ಕನ್ನಡ ಮಾತಾಡೋದು ಹೇಳಿದ್ರೆ ಸ್ವಲ್ಪ ಕಷ್ಟವೇ ಆಗಿದೆ. ಸೊ ಈಗ ನನ್ನ ಮಕ್ಕಳೇ ಆಗಿರ್ಲಿ, ಸೊ ಈಗೆಲ್ಲ ಪ್ರತಿಯೊಂದು ಪೇರೆಂಟ್ಸ್ ಇದೆ ಎಕ್ಸ್ಪೆಕ್ಟೇಷನ್ ಇರೋದು ಅವ್ರು ಇಂಗ್ಲಿಷ್ ಮೀಡಿಯಮಲ್ಲಿ ಕಳಿಸೋದು. ಸೊ ನಮ್ಮ ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಎಂತ ಆಗಿದೆ ಅಂತ ಹೇಳಿದ್ರೆ ಕನ್ನಡ ಬರಲೇಬೇಕು, ಪರ್ಟಿಕ್ಯುಲರ್ ಮಾತಾಡ್ಲಿಕ್ಕೆ ಬರಲೇಬೇಕು. ಸೊ ಬ್ಯಾಂಗ್ಳೂರ್ ಅಥವಾ ನಮ್ಮ ನಾರ್ತ್ ಕ್ಯಾನಡಾದವ್ರು ಎಲ್ಲ ಕನ್ನಡವೇ ಮಾತಾಡೋದು, ನಾವು ಇಲ್ಲೆಲ್ಲ ತುಳು ಮಾತಾಡೋದು. ಸೊ ನಮ್ಗೆ ಸೊ ಅದು ಸ್ವಲ್ಪ ನಮ್ಗೆ ಕಷ್ಟವೇ. ಅವ್ರೇನ್ ಹೇಳ್ತಾರೆ, ನಮ್ಗೆ ಕ್ಯಾಮರಾ ಫೇಸ್ ಮಾಡ್ಲಿಕ್ಕೆ ನಮ್ಗೆ ಬೇಕು, ಮಾತಾಡ್ಬೇಕು, ನಿಮ್ಮ ಹತ್ರ ಎಕ್ಸ್ಟ್ರಾ ಏನಾದ್ರು ಬೇಕು, ಇವ್ರು ಕೇಳಿದಕ್ಕೆ ಮಾತ್ರ ಆನ್ಸರ್ ಕೊಡ್ತಾರೆ. ನಮ್ಮ ಉಡುಪಿ ಮಕ್ಳು ಯಾವ ತರ ಹೇಳಿದ್ರೆ ಕನ್ನಡ ಬರೋದು ಅಷ್ಟೇ, ನಮ್ಗೆ ಅಷ್ಟೇ ಮಾತಾಡೋದು. ಸೊ ನೀವು ಎಷ್ಟೇ ಡಾನ್ಸ್ ಒಳ್ಳೆ ಮಾಡಿ, ನಿಮ್ಗೆ ಸ್ವಲ್ಪ ಅದ್ರಲ್ಲೂ ಬರ್ಬೇಕು. ಸೊ ಅದಕ್ಕೆ ನಾವು ಮೊದಲೇ ಹೇಳಿರ್ತೀವಿ ಸ್ವಲ್ಪ ಅವರಿಗೆ ಮಾತಾಡ್ಲಿಕ್ಕೆ ಕಲಿಸಿ ಅಂತ. ಸೊ ಹಾಗೆ ಅಂದ್ರೆ ಮಕ್ಕಳು ರಿಯಾಲಿಟಿ ಶೋಗೆ ಹೋದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಈಗ ಒಂದು ನಾರ್ಮಲಿ ಪೇರೆಂಟ್ಸಿಗಂತೂ ಖಂಡಿತವಾಗಿ ಖುಷಿ ಆಗ್ತದೆ. ಸೊ ನಿಮಗೆ ಹೇಗೆ ಖುಷಿ ಆಗ್ತದೆ? ನಂಗೆ ಆಕ್ಚುಲಿ ತುಂಬಾ ಇಷ್ಟ ಯಾರಾದ್ರೂ ನಮ್ಮ ಕ್ಲಾಸಿಂದ ಹೋಗಿ ಮಾಡೋದನ್ನು. ಬಟ್ ನಮ್ಮ ಮಕ್ಕಳಿಗೆ ಯಾವ ತರ ಅಂತ ಹೇಳಿದ್ರೆ, ಸರ್ ನೀವು ಅಲ್ಲಿ ನಮ್ಗೆ ನೀವೇ ಕೊರಿಯೋಗ್ರಫಿ ಮಾಡಬೇಕು. ಸೊ ಅಲ್ಲ ಮಾಡ್ಬೋದು, ಇಟ್ಸ್ ನಾಟ್ ಲೈಕ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ, ಬಟ್ 3 months ನಾವು ಡೆಡಿಕೇಟ್ ಮಾಡ್ಬೇಕು ನಮ್ಮನ್ನು. ಹಾಗೆ ಇಲ್ಲಿದು ನಮ್ಮ ಕ್ಲಾಸ್ ಇದೆಯಲ್ಲ, ಸೊ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಿರುವಾಗ ಕಷ್ಟ ಆಗ್ತದೆ. ಇಲ್ಲಿನ ಉಳಿದಷ್ಟು ಒಬ್ರು ಸ್ಟೂಡೆಂಟಿಗೆ ಉಳಿದಷ್ಟು ಸ್ಟೂಡೆಂಟ್ ಅನ್ನ ಬಿಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಈಗ ಸ್ಟೂಡೆಂಟ್ಸ್ ಬಗ್ಗೆ ಸ್ಟೂಡೆಂಟ್ ಮೋಸ್ಟ್ಲಿ ನಿಮ್ಮ ಲೈಫಲ್ಲಿ ಒಂದು 50-60% ಖಾಲಿ ಸ್ಟೂಡೆಂಟ್ಸ್ ನಿಮ್ಮ ಮಕ್ಕಳು ಮಾತ್ರ, ಮತ್ತೆ ಎಂತ ಇಲ್ಲ, ಮಕ್ಕಳು ಅಷ್ಟೇ. ಸೊ ಈಗ ನೀವು ಬಹಳಷ್ಟು ಕಡೆ ಶೋ ಕೊಟ್ಟಿದ್ರಿ, ಬಟ್ ದೂರದಲ್ಲಿ ಶೋ ಕೊಟ್ಟದ್ದು ಎಲ್ಲಿ? ಸೊ ಗೋವಾ ಹೋಗಿದ್ದೇವೆ, ಸೊ ಪೂನಾದಲ್ಲಿ ಹೋಗಿದ್ದೇವೆ, ಸೊ ಮುಂಬೈಯಲ್ಲಿ ಒಂದು ಕೊರಿಯೋಗ್ರಫಿ ಮಾಡಿದ್ದೆ ನಾನು. ಸೊ ಇದು ನಾನು ದೂರ ಅಂತ ಹೋಗಿರೋದು ಹೈದರಾಬಾದ್. ಸೊ ಅದರ ನಂತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಪ್ಲೇಸ್ ಎಲ್ಲ ಮಾಡಿದ್ದೀವಿ. ಸೊ ಹೀಗೆ ತುಂಬ ಕಡೆ ಶೋ ಹೋಗಿರ್ಬೋದು, ಮೋರ್ ದ್ಯಾನ್ ನಿಮ್ದೊಂದು 1000 ಶೋ ಅಂತ ಹೇಳ್ಬೋದು, ಅಷ್ಟು ಆಗಿರಬಹುದು. ಸೊ ಅಲ್ಲಿ ಒಂದು ಮೆಮೊರೇಬಲ್ ಶೋ, ಅಂತ ಶೋ ಇಷ್ಟರವರೆಗೆ ಮತ್ತೆ ಸಿಗ್ಲಿಲ್ಲ ನಮಗೆ ಅನ್ನುವಂಥದ್ದು ಯಾವ್ದಾದ್ರು ಒಂದು ಶೋ? ಗೋವಾ ಒನ್ ಆಫ್ ಮೈ ಬೆಸ್ಟ್ ಶೋ. ಯಾಕೆ ಹೇಳಿದ್ರೆ ಅವರು ತುಂಬಾ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ. ಒಂದು ಆಕ್ಚುಲಿ ನಮಗೆ ಶೋಗೆ ಕರೆದಾಗ, ಸೊ ನೀವು ಈಗ ರೀಸೆಂಟ್ಲಿ ನಾವು ಕೇರಳಕ್ಕೆ ಪುನಃ ಹೋಗಿದ್ವಿ ಶೋಗೆ. ಸೊ ಬೆಳಿಗ್ಗೆ ಹೋಗ್ತೀವಿ, ಒಂದು ಸಾಯಂಕಾಲ ಶೋ ಇರುತ್ತೆ. ಸೊ ಅಲ್ಲೇ ಒಂದು ಪ್ಲೇಸ್ ಕೊಡ್ತಾರೆ ಕೂತ್ಕೊಳ್ಳಿಕ್ಕೆ. ಇವ್ರು ಆ ಥರ ಅಲ್ಲ, ನಮಗೆ ಪ್ರೀವಿಯಸ್ ಡೇ ತಿರ್ಗಾಡ್ಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಮ್ಮ ಮಕ್ಕಳು ಬೇರೆ ಎಂಜಾಯ್ ಮಾಡಿದ್ದಾರೆ ಗೋವಾಕ್ಕೆ ಹೋದದ್ದು. ಸೊ ಅದೊಂದು ಮಿನಿ ಟ್ರಿಪ್ ತರನೇ ಆಗಿದೆ. ಲೈಫ್ ಟೈಮ್ ಮೆಮೊರಿ ಅದು ಎಲ್ಲರಿಗೆ, ಇದರಲ್ಲಿ ಇದ್ದವರಿಗೆ ಎಲ್ಲರಿಗೆ. ಹೌದು, ಅದ್ರಲ್ಲಿ ನೀವು ಸಹ ಇದ್ದೀರಿ ಅಂತ. ಸೊ ಅದೇ ಒನ್ ಆಫ್ ದ ಮೆಮೊರೇಬಲ್ ಶೋ ಹೇಳಿದ್ರೆ ನಂಗೆ ಅದು, ಬಿಕಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೂಪ್ ವಿತ್ ಪೇರೆಂಟ್ಸ್, ವಿತ್ ಮೈ ಕಿಡ್ಸ್, ಅಂದ್ರೆ ಐ ವಿಲ್ ಚೆರಿಶ್ ದಟ್ ಮೂಮೆಂಟ್. ಮರಿಲಿಕ್ಕೆ ಆಗೋದಿಲ್ಲ ಅಂತ ಖಂಡಿತವಾಗಿ. ಸೊ ನೀವೀಗ ಕೆಲವೊಂದು ಶೋಗೆ ಯಾರಾದರೂ ಅಂದರೆ ಈಗ ಲೈಕ್ ನಮಗೆ ಇಂಥ ಡ್ಯಾನ್ಸ್ ಬೇಕು ಅಂತ ಡಿಮಾಂಡ್ ಮಾಡಬಹುದು. ಸೊ ನೀವು ಆಗ ಇಮಿಡಿಯೇಟ್ಲಿ ಕೊರಿಯೋಗ್ರಫಿ ಮಾಡುವಾಗ ಎಲ್ಲ ಹೇಗೆ ಪ್ಲಾನ್ ಮಾಡ್ತೀರಿ? ಅಂತ ಸಿಚುವೇಶನ್ ಯಾವತ್ತಾದ್ರೂ ಬಂದಿರ್ಬೋದು, ಒಂದ್ಸತಿ ಆದ್ರೂ ಬಂದಿರ್ಬೋದು. ಕೆಲವೊಮ್ಮೆ ಈಗ ಈ ಫ್ಯಾಮಿಲಿ ಮೆಹಂದಿ ಫಂಕ್ಷನ್ ಅಥವಾ ಅಂಥದ್ದು ಯಾವ್ದಾದ್ರು ಫಂಕ್ಷನ್ಗೆ ನಮ್ಗೆ ಇದು ಸಾಂಗ್ ಬೇಕು ಅಂತ ಕೇಳಿ ಡಿಮಾಂಡ್ ಮಾಡಿರ್ಬೋದು. ಸೊ ಹಾಗೆಲ್ಲ ಹೇಗೆ ಕೊರಿಯೋಗ್ರಫಿ? ಸೊ ಕೊರಿಯೋಗ್ರಫಿ ಮಾಡ್ತೀನಿ ನಾನು ಯೂಶ್ವಲಿ, ಅಂದರೆ ಒಂದು 1 day ಬಿಫೋರ್ ಅಥವಾ 2 days ಬಿಫೋರ್ ಹೇಳಿದ್ರೆ, ಕೆಲವು ಮಕ್ಕಳನ್ನ ಇಟ್ಕೊಂಡು ನಾವು ಯಾರೆಲ್ಲ ಅವೈಲೇಬಲ್ ಇದ್ದಾರೆ ಆ ದಿನಕ್ಕೆ ಅವ್ರನ್ನ ಇಟ್ಕೊಂಡು ಕೊರಿಯೋಗ್ರಫಿ ಮಾಡ್ತೀನಿ. ಇತ್ತೀಚೆಗೆ ಒಬ್ರು ಫೋನ್ ಮಾಡಿದ್ರು, ಬಟ್ ಆ ಶೋಸ್ ನಾನು ತಗೊಳ್ಳಿಲ್ಲ. ಟೈಗರ್ ಡ್ಯಾನ್ಸ್ ಬೇಕು ಅಂತ. ಟೈಗರ್ ಡ್ಯಾನ್ಸ್ ನಾವು ಯೂಶ್ವಲಿ ಮಾಡ್ತಾರೆ, ನಮ್ಮ ಹುಡುಗಿಯರು ಮಾಡ್ತಾರೆ. ಬಟ್ ಅವ್ರು ಏನು ಡಿಮಾಂಡ್ ಇಟ್ಟು ಹೇಳಿದ್ರೆ, ನೀವು ಹುಲಿವೇಷದ್ದು ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡಬೇಕು ಅಂತ. ನಾವು 5-6 ಡಾನ್ಸ್ ಮಾಡುವಾಗ ಹುಲಿವೇಷದ್ದು ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಇಟ್ಸ್ ನಾಟ್ ಪಾಸಿಬಲ್. ಸೊ ಎಲ್ಲ ಡಿಮಾಂಡನ್ನು ನಾವು ತಗೊಳ್ಳಿಕ್ಕೆ ನಾವು ರೆಡಿ ಇರೋದಿಲ್ಲ, ಅಂದರೆ ಬಿಕಾಸ್ ನಮ್ಮದು ಒಂದು
ಎಕ್ಸ್ಪೆಕ್ಟೇಷನ್. ಕಲಾವಿದರು ಹೇಳಿದ್ರೆ ಅವರಿಗೂ ಅವರದೇ ಒಂದು ರೆಸ್ಪೆಕ್ಟ್ ಅನ್ನೋದು ಬೇಕು, ಎಲ್ಲ ಬೇಕು. ಈವನ್ ನಾವು ರೆಸ್ಪೆಕ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತೇವೆ. ಯೂಶ್ವಲಿ ಶೋಸ್ಗೆ ಕರೆದಾಗ ನಿಮ್ಗೀಗ ಈ ಟೆಂಪಲ್ ಶೋಸ್ ಆಗಿರ್ಲಿ ಅಥವಾ ಕೆಲವೆಲ್ಲ ಕೋಆಪರೇಟಿವ್ ಶೋ ಆಗಿರ್ಲಿ, ಒಂದು ರೆಸ್ಪೆಕ್ಟ್ ಇರುತ್ತೆ ನಿಮ್ಗೆ. ನೀವು ಫ್ಯಾಮಿಲಿ ಫಂಕ್ಷನ್ಗೆ ಎಲ್ಲ ಹೋದಾಗ ಬಿಕಾಸ್ ಅವ್ರದ್ದು ರಾಂಗ್ ಇಲ್ಲ, ಅವ್ರು ಅವರಷ್ಟಕ್ಕೆ ಬಿಸಿ ಇರ್ತಾರೆ. ಈಗ ನೀವೀಗ ನನ್ನನ್ನು ಇನ್ವೈಟ್ ಮಾಡಿದ್ದೀರಿ ಅಂತ ಎನ್ಕೊಳ್ಳಿ, ನೀವು ನಿಮ್ಮದು ಮೆಹಂದಿ ಫಂಕ್ಷನ್, ನೀವು ಬಿಸಿ ಇರ್ತೀರಾ, ನಿಮ್ಗೆ ನಮ್ಮನ್ನು ನೋಡ್ಕೊಳಕ್ಕಾಗಲ್ಲ. ಬಟ್ ನಾವಿಲ್ಲಿ ಡ್ರೆಸ್ಸಿಂಗ್ ರೂಮಲ್ಲೇ ಇರ್ತೀವಿ, ಇಲ್ಲಿ ಎದುರಲ್ಲೆಲ್ಲ ಅವರಷ್ಟಕ್ಕೆ ಫುಡ್ ಆಗ್ತಾ ಇರುತ್ತೆ, ನಾವು ನಮ್ಮಷ್ಟಕ್ಕೆ ರೂಮಲ್ಲಿ ಕೇಳೋರಿಲ್ಲ. ನಂಗೆ ಅಂಥದ್ದೆಲ್ಲ ಎಸ್ಪೆಷಲಿ ನಾನು ಇಷ್ಟಪಡಲ್ಲ. ನಾನು ಫೋನ್ ಮಾಡುವಾಗಲೇ ನಾನು ಹೇಳ್ತೀನಿ, ಈ ಥರ ನಾವು ಒಂದಿಷ್ಟು ಜನ ಇರ್ತೀವಿ, ಅಟ್ಲೀಸ್ಟ್ ಒಂದು ನೀರು ಫಸ್ಟಿಗೆ ರೂಮಿಗೆ ಒಂದು ಕೊಟ್ಟು ಬಿಡಿ, ನಮಗೆ ಬೇರೆ ಏನು ಹೇಳಿಲ್ಲ. ಆಫ್ಟರ್ ದ ನಮಗೆ ಫುಡ್ ಒಂದು ಅರೇಂಜ್ ಮಾಡಿಬಿಡಿ ಅಂತ. ಸೊ ಹೌದು, ಕೆಲವೊಮ್ಮೆ ಅಂದ್ರೆ ಎಲ್ಲ ಮುಗಿಸಿ ನಾವು ಪ್ರೋಗ್ರಾಮ್ ಮುಗಿಸಿ ಹೋಗುವಾಗ ಅಲ್ಲಿ ಏನು ಇಲ್ಲ. ಹೌದು, ಬಿಕಾಸ್ ಯಾಕೆ ಗೊತ್ತಾ, ನಾವು ಈಗ ನಮ್ಮನ್ನವ್ರೀಗ ಫಂಕ್ಷನಿಗೆ ಕರೀತಾರೆ ಹೇಳಿದ್ರೆ ಅವರ ಫಂಕ್ಷನ್ ಚಂದ ಕಾಣಿಸ್ಲಿಕ್ಕೆ ನಮ್ಮನ್ನ ಅವ್ರು ಇನ್ವೈಟ್ ಮಾಡೋದು. ಸೊ ಆ ತರ ಇನ್ವೈಟ್ ಮಾಡಿದ್ಮೇಲೆ ನಮ್ಗೆ ಅದೊಂದು ರೆಸ್ಪೆಕ್ಟ್ ಬೇಕು. ಸೊ ಅದೊಂದು ನಾನು ಎಕ್ಸ್ಪೆಕ್ಟ್ ಕಲಾವಿದರ ಅಂದ ಕೂಡಲೇ ಕೆಲವೊಮ್ಮೆ ಏನ್ ಕುಣಿತಾರೆ ಅಂತ ದುಡ್ಡು ಕೊಡ್ತೀವಲ್ಲ, ಅವ್ರು ನಲಿತಾರೆ ಅಂತ. ಸೊ ನಂಗೆ ಅಂತದ್ದು ಶೋಸ್ ಬೇಡ, ಸೊ ನಾನು ವಹಿಸುದಿಲ್ಲ ಅಂತ ಶೋಸ್. ಅಂದ್ರೆ ಹಾಗೆ ನಾವು ಮತ್ತೆ ಅವರ ಡಿಮಾಂಡ್ಗೆ ಒಪ್ಪಿದ ಕೂಡಲೇ ನೆಕ್ಸ್ಟ್ ಟೈಮ್ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ, ಅದು ಬೇಡ ಅನ್ನುವಂಥದ್ದು ನಿಮ್ಮ ಆಲೋಚನೆ. ವೆರಿ ನೈಸ್. ಸೊ ಈಗ ನೀವು ಸಾಂಗ್ ಎಲ್ಲ ಹೇಗೆ ಚೂಸ್ ಮಾಡ್ತೀರಿ? ಒಂದು ಥೀಮ್ ಇರುವಾಗ ಅದಕ್ಕೆ ಸೂಟ್ ಆಗುವಂತಹ ಸಾಂಗ್, ಅದು ಬಿಟ್ಟು ಈಗ ಒಂದು ರಿಮಿಕ್ಸ್ ಮಾಡುವಂಥದ್ದಾಗಿರಬಹುದು, ಸೊ ಆ ಟೈಮಲ್ಲಿ ಸಾಂಗ್ ಎಲ್ಲ ಹೇಗೆ ಚೂಸ್ ಮಾಡ್ತೀರಿ? ಯೂಶ್ವಲಿ ಈಗ ಎಂತ ಹೇಳಿದ್ರೆ ನಿಮ್ಗೆ ಟ್ರೆಂಡಿಂಗ್ ಅಲ್ಲಿರೋ ಸಾಂಗ್ ಬೇಕು. ನಾನು ಯಾವ ತರ ಹೇಳಿದೆ, ನಮ್ಗೆ ಇಷ್ಟ ಆಗ್ತದೆ ಇಲ್ಲ ಗೊತ್ತಿಲ್ಲ ಸಾಂಗ್, ಬಟ್ ಪಬ್ಲಿಕ್ ಲೈಕ್ ಮಾಡ್ಬೇಕು ಆ ಸಾಂಗ್, ಎಂಜಾಯ್ ಮಾಡ್ಬೇಕು. ಸೊ ಅಂತ ಸಾಂಗ್ ಅನ್ನು ನಾನು ಚೂಸ್ ಮಾಡೋದು. ಮತ್ತೆ ಈಗ ಎಂತ ಹೇಳಿದ್ರೆ ಮುಂಚೆಲ್ಲ ನಾವೇ ಕಟ್ ಜಾಯಿಂಟ್ ಮಾಡ್ತಾ ಇದ್ವಿ, ಈಗ ಅಂದ್ರೆ ಸ್ವಲ್ಪ ಪ್ರೊಫೆಷನಲಿಸಮ್ ಜಾಸ್ತಿ ಆಗಿದೆ. ಸೊ ಎಡಿಟಿಂಗ್ ಸ್ವಲ್ಪ ಅದರಲ್ಲೂ ಮಿಕ್ಸ್. ಈಗ ಮುಕಾಬಲ ಸಾಂಗಿಗೆ ಸ್ವಲ್ಪ ಕ್ಲಾಸಿಕಲ್ ಬೀಟ್ ಹಾಕಿ ಡ್ಯಾನ್ಸ್ ಅದು ಅಂಥದ್ದೆಲ್ಲ ನಮಗೆ ಬರೋದಿಲ್ಲ. ಸೊ ಯೂಶ್ವಲಿ ಅಂತಕ್ಕೆ ನೀವು ಎಡಿಟರ್ ಅನ್ನು ಹುಡುಕ್ಬೇಕು. ಸೊ ನಾನು ಯೂಶ್ವಲಿ ನಂದೊಬ್ಬ ಫ್ರೆಂಡ್ ಇದ್ದಾನೆ ಮಡಿಕೇರಿಯಲ್ಲಿ, ಈಗ ಅವನು ಚಾನಲ್ಸಿಗೆ ವರ್ಕ್ ಮಾಡ್ತಾ ಇದ್ದಾನೆ, ಬ್ಯಾಂಗ್ಳೂರಲ್ಲಿ ಇದ್ದಾನೆ. ಅವನ ಹತ್ರ ಎಡಿಟಿಂಗ್ ಮಾಡಿಸ್ತೇವೆ, ಅವ್ನು ಪರ್ ಸಾಂಗ್ ಇಷ್ಟ ಅಂತ ಚಾರ್ಜ್ ಮಾಡ್ತಾರೆ. ಸೊ ನಮ್ಗೆ ಅದು ಓಕೆ, ಅಂದ್ರೆ ಶೋಸ್ಗೆ ನಮ್ಗೆ ಯೂಸ್ ಆಗುತ್ತಲ್ಲ ಸಾಂಗ್. ಸೊ ನಾವು ಅವ್ರ ಹತ್ರ ಮಾಡಿಸ್ತೇವೆ. ಒಂದು ಕಾಪಿ ರೈಟ್ ಇದ್ದಾಗೆ ನಮ್ಮದು ಅದು ಬೇರೆಯವ್ರಿಗೆ ಕೊಡುದಿಲ್ಲ ಅವ್ರ ಸಾಂಗ್. ಸೊ ನಂಗಂತಲೇ ಪರ್ಟಿಕ್ಯುಲರ್ ಅದಕ್ಕೆಲ್ಲ ಬೀಟ್ಸ್ ಎಲ್ಲ ಆಡ್ ಮಾಡಿ ಕಳ್ಸ್ತಾನ ಅವ್ನು. ಸೊ ಹಾಗೆ. ಸೊ ಈಗ ಮುಂಚೆ ಎಲ್ಲ ಹೀಗಿರ್ಲಿಲ್ಲ, ನೀವು ಎಡಿಟ್ ಮಾಡೋದಕ್ಕಿಂತ ಮುಂಚೆ ಶಾಪ್ಸ್ ಅಲ್ಲಿ ಹೋಗಿ ಸಾಂಗ್ ತರುವಂತದ್ದೆಲ್ಲ ಇತ್ತು. ಸೊ ಅಂದ್ರೆ ಆ ಟೈಮ್ ಇಂದ ಇಲ್ಲಿವರೆಗೆ ನೀವೊಂದು ಏನ್ ಹೇಳುದು ಬೆಳೆದಿ ಬಂದಿದ್ದೀರಿ ಅಂತ ಹೇಳ್ಬೋದು. ಸೊ ಆ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಗೆ? ಕ್ಯಾಸೆಟ್ ಇಂದ ಸಿಡಿ ಇಂದ ಈಗ ಪೆನ್ ಡ್ರೈವ್ ಇಂದ ಲ್ಯಾಪ್ಟಾಪ್ ಈಗ ಮೊಬೈಲ್ ತಗೊಂಬನ್ನಿ ಅಂತ ಹೇಳ್ತಾರೆ ಸಾಂಗ್ ಈಗ ಯೂಶ್ವಲಿ. ಸೊ ಆ ಜರ್ನಿ ಇದೆಯಲ್ಲ, ಇಟ್ಸ್ ಲೈಕ್ ಒಂದಷ್ಟು ಸಿಡಿ ಇರ್ತಾ ಇತ್ತು, ಅದ್ರಲ್ಲೆಲ್ಲ ಬರ್ದಿರ್ತಿತ್ತು. ಮತ್ತೆ ಅದೊಂದು ಸಿಡಿಗಿಂತ ಮೊದಲು ಆ ಕ್ಯಾಸೆಟ್, ಸೊ ಅಲ್ಲಿ ಕೂತ್ಕೊಳ್ಳೋದು, ಅವ್ರು ರೆಕಾರ್ಡ್ ಮಾಡುವಾಗ ಇಲ್ಲಿ ಕಟ್ ಅಲ್ಲಿ ಕಟ್ ಅಂತ. ದಟ್ ಎಕ್ಸ್ಪೀರಿಯನ್ಸ್ ಇಲ್ಲ, ಈಗ ಅದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಈಗ ಇದು ಒಂದು ಈ ಎಕ್ಸ್ಪೀರಿಯನ್ಸ್ ಆದ್ರೆ, ಈಗ ನೀವು ಶೋಸ್ ಅಲ್ಲಿ ಈಗ ಆರ್ಗನೈಸರ್ಗಳಿರ್ತದೆ ಅವರದ್ದು ಹಾಗೆ ಆಗ ಇರುವವರು ಈಗ ಇರ್ಲಿಕ್ಕಿಲ್ಲ, ಅಥವಾ ಆಗದಕ್ಕಿಂತ ಈಗ ಡೆವಲಪ್ ಆಗಿರ್ಬೋದು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗೆ? ಸೊ ಯೂಶ್ವಲಿ ನನಗೆ ಶೋಸ್ಗೆ ಹೋದಾಗ ನಂಗೆ ಖುಷಿ ಆಗುತ್ತೆ. ಈಗ ನಾನು ಮೊನ್ನೆ ಒಂದು ಇತ್ತೀಚೆಗೆ ಲಾಸ್ಟ್ ವೀಕ್ ಒಂದು ಮೆಹಂದಿ ಪ್ರೋಗ್ರಾಮಿಗೆ ಹೋಗಿದ್ದೆ. ನಾನು ಯೂಶ್ವಲಿ ಪರ್ಸ್ನಲ್ ಪ್ರೋಗ್ರಾಮ್ ತಗೊಳ್ಳೋದು ತುಂಬ ಕಡಿಮೆ, ಯಾರಾದರೂ ಅಂದರೆ ನನ್ನದು ಡಿಮ್ಯಾಂಡಿಗೆ ಒಪ್ಪಿದ್ರೆ ಮಾತ್ರ ನಾನು ತಗೊಳ್ಳೋದು. ಸೊ ಯೂಶ್ವಲಿ ಅದೊಂದು 2 ತಿಂಗಳ ಹಿಂದೆ ಬುಕ್ ಆಗಿತ್ತು, ಹೋಗಿದ್ವಿ ಶೋಸ್ಗೆ. ಸೊ ನಿನ್ನೆ ನಾನು ನನ್ನ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಒಬ್ಬರು ಆಟೋ ಡ್ರೈವರ್ ಬಂದಿದ್ರು. ಸೊ ನಾನು ನಿಮ್ಮನ್ನು ಮೊನ್ನೆ ನೋಡಿದೆ ಸರ್ ಶೋ ಅಲ್ಲಿ, ನಾನು ನಿಮ್ಮ ಫ್ಯಾನ್. ಹಾಗೆ ಅದೊಂದು ಖುಷಿ ಇದೆಯಲ್ಲ, ನೀವೆಷ್ಟೇ ಸಣ್ಣ ಶೋಸ್ಗೆ ಹೋಗಿ ಬಟ್ ಅಲ್ಲಿ ಜನ ನಿಮ್ಮನ್ನು ನೋಡಿ ರೆಕಾಗ್ನೈಸ್ ಮಾಡಿ, ಅಲ್ಲಿ ಅಲ್ಲ ನೀವು ಇನ್ನೊಂದು ಕಡೆಯಲ್ಲಿ ಅದು ಸಿಕ್ಕಿದಾಗ ಮಾತಾಡ್ಸಿದ್ರೆ ಆ ಖುಷಿಯೇ ಬೇರೆ. ಇನ್ನೂ ಆ ಜನರು ನಿಮ್ಗೆ ಆ ಎಫೆಕ್ಷನ್ ಇಟ್ಕೊಂಡಿದ್ದಾರಲ್ಲ ಅಂತ. ನಾವು ಈ ಸಿಟಿಯಲ್ಲಿ ಶೋಸ್ ಮಾಡೋದಕ್ಕಿಂತ ಈ ಹಳ್ಳಿಗಳಲ್ಲಿ ಅಥವಾ ಒಂದು ಇಂಪ್ರೂವ್ಮೆಂಟ್ ಆಗುವ ಸಿಟೀಸ್ ಅಲ್ಲೆಲ್ಲ ಶೋಸ್ ಮಾಡಿದ್ರೆ ಅಲ್ಲಿಯವರೆಲ್ಲ ನಿಮ್ಮನ್ನು ಸ್ವಲ್ಪ ಜಾಸ್ತಿ ನೆನ್ಪಿಟ್ಕೊಳ್ತಾರೆ. ಸೊ ಜಾಸ್ತಿ ಇರುತ್ತೆ. ಹೌದು, ಮೇ ಬಿ ನಾವು ನೆಕ್ಸ್ಟ್ ವರ್ಷ ಹೋದ್ರು ಕೂಡ ನೀವು ಹೋದ ವರ್ಷ ನೀವು ಬಂದಿದ್ರಲ್ಲ ಅನ್ನುವಂತ ಒಂದು ಫೀಲಿಂಗ್ ಅವರಿಗೆ ಇರ್ತದೆ. ಸೊ ಹಾಗೆ ಈಗ ನೀವು ಮೆಮೊರೇಬಲ್ ಶೋ ಬಗ್ಗೆ ಹೇಳಿದ್ರಿ, ಮೆಮೊರೇಬಲ್ ಎಂದು ಟ್ರಿಪ್ ಹಾಗೆ. ಬಟ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್, ಗೋವಾದ ಬಗ್ಗೆ ಹೇಳಿದ್ರಿ, ಬಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಒಂದು ಜನರಿಂದ ಅಥವಾ ಒಂದು ಪರ್ಟಿಕ್ಯುಲರ್ ಪರ್ಸನ್ ಇಂದ ನಿಮಗೆ ಆ ಶೋ ನೆನಪುಳಿದದ್ದು ಇದೆಯಾ? ಲೈಕ್ ಆರ್ಗನೈಸರ್ ಇಂದ ಆಗಿರಬಹುದು, ಅಥವಾ ಯಾರಾದ್ರೂ ನಿಮ್ಮನ್ನಲ್ಲಿ ಅಷ್ಟು ಒಳ್ಳೆ ಟ್ರೀಟ್ ಮಾಡಿದ್ರಿಂದ ಆಗಿರಬಹುದು, ಅಂತಹದ್ದು ಯಾವ್ದಾದ್ರು ಒಂದು ಶೋ ಇದೆಯಾ? ನಾನು ಯೂಶ್ವಲಿ ಒಂದು ನಂದು ಪರ್ಟಿಕ್ಯುಲರ್ ನನ್ನ ಲೈಫ್ ಟೈಮಲ್ಲಿ ನಾನು ಚೆರಿಷ್ ಮಾಡೋದು ಎಂತ ಹೇಳಿದರೆ, ಒಂದು JCಯಲ್ಲಿ ಥ್ರೂ ಅಲ್ಲಿ ನಂಗೊಂದು ಕೊರಿಯೋಗ್ರಫಿ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು. ಯೂಶ್ವಲಿ ಅದೆಂತ ಹೇಳಿದರೆ
ನಮ್ಮ ಎಲ್ಲ ಕಂಟ್ರೀಸಿಂದ ಸೊ ಒಂದು 6 ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಜಪಾನಿಗೆ ಕಳಿಸ್ತಾರೆ. ಸೊ ಅವರಿಗೆ ಕೊರಿಯೋಗ್ರಫಿ ಮಾಡ್ಲಿಕ್ಕೆ ನಂಗೆ ಒಂದು ಚಾನ್ಸ್ ಸಿಕ್ಕಿತ್ತು. ಅದು ಕೊರಿಯೋಗ್ರಫಿ ಮಾಡಿದ್ದು ನಾನು ಮುಂಬೈಯಲ್ಲಿ. ಸೊ ಅದು ಕೊರಿಯೋಗ್ರಫಿ ಅಂತ ಹೇಳಿದ್ರೆ ನಿಮಗೆ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ 3 ಮಿನಿಟ್ಸ್ ಇದು ಡಾನ್ಸ್. ಸೊ ಆವತ್ತು ನಾನು ಅವರಿಗೆ ಕೊರಿಯೋಗ್ರಫಿ ಮಾಡಿದ್ದು, ನಂತರ ಅದು ಅವ್ರು ಹೋಗಿ ಜಪಾನಲ್ಲಿ ಪರ್ಫಾರ್ಮ್ ಮಾಡಿರೋದು, ಅದರಲ್ಲಿ ಆ ಟಾಪ್ 10 ಪರ್ಫಾರ್ಮೆನ್ಸಲ್ಲಿ ಅವರ ಪರ್ಫಾರ್ಮೆನ್ಸ್ ಬಂದಿತ್ತು. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಬೆಸ್ಟೆಸ್ಟ್ ಥಿಂಗ್ಸ್ ಐ ಎವರ್ ಡಿಡ್. ಸೊ ಡ್ಯಾನ್ಸ್ ಇಂದ ಈಗ ಬಹುಶಃ ಡ್ಯಾನ್ಸ್ ನಿಮಗೆ ಎಲ್ಲ ಕೊಟ್ಟಿದೆ, ಹೆಸರಾಗಿರಬಹುದು, ಇನ್ಕಮ್ ಆಗಿರಬಹುದು, ಅಥವಾ ಒಂದಷ್ಟು ಜನರ ಪ್ರೀತಿ, ಒಂದಷ್ಟು ಜನರ ಸಪೋರ್ಟ್. ಸೊ ನಿಮಗೆ ಇವತ್ತು ಎಷ್ಟು ಪ್ರೌಡ್ ಆಗ್ತದೆ, ನಾನು ಇಷ್ಟು ವರ್ಷ ಇದರಲ್ಲಿ ಮಾಡಿ, ಯಾವತ್ತು ನಮಗೆ ಈಗ ಲಾಕ್ಡೌನ್ ಟೈಮಲ್ಲಿ ಇದು ಬ್ಯಾಡ್ ಆಯ್ತು ಅಂತ ಅನ್ಸಿದ್ರು ಕೂಡ ನೀವು ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದು ಇಲ್ಲಿ ಬಂದು ಈ ಒಂದು ಸ್ಟೇಜಲ್ಲಿ ಇರುವಾಗ ಅಥವಾ ಈ ಒಂದು ಪರ್ಟಿಕ್ಯುಲರ್ ಪೇಸಲ್ಲಿ ಇರುವಾಗ ನಿಮಗೆ ಹೇಗೆ ಅನ್ನಿಸ್ತದೆ? ಹಿಂದೆ ತಿರುಗಿ ಒಮ್ಮೆ ನೋಡುವಾಗ ಹೇಗೆ ಅನ್ನಿಸ್ತದೆ? ನಿಜವಾಗ್ಲೂ ಹೇಳ್ಬೇಕಾದ್ರೆ ನನ್ನ ಹೆಸರು ಮಂಜು ಶೆಟ್ಟಿ. ಸೊ ಉಡುಪಿಯಲ್ಲಿ ಈಗ ನೀವು ಎಷ್ಟೇ ಅಚೀವ್ ಮಾಡಿ, ಈಗ ನಾನೊಂದು ಹೇಳೋದು, ಈಗ ಒಂದು ಕಂಪನಿಯಲ್ಲಿ CEO ಆಗಿದ್ರೆ ಅವನಿಗೊಂದು 10 ಲಕ್ಷ 20 ಲಕ್ಷ ಎಷ್ಟೋ ಸಂಬಳ ಇರಲಿ, ಆಯ್ತಾ. ಸೊ ಆ ಕಂಪನಿಯವ್ರಿಗೆ ಗೊತ್ತಿದೆ ಅವ್ನು CEO ಅಂತ, ಆಯ್ತಾ. ಸೊ ನಾನಿವತ್ತು ಉಡುಪಿಯಲ್ಲಿ ಹೆಚ್ಚಿನ ಜನರಿಗೆ ನನ್ನ ಹೆಸರು ಗೊತ್ತು, ಆಯ್ತಾ. ಸೊ ನಾನು ಅದನ್ನು ಪ್ರೌಡಾಗಿ ಹೇಳ್ತೀನಿ. ಯಾಕೆ ಹೇಳಿದ್ರೆ ನಾನೇನೂ ಅಲ್ಲ, ಏನು ನನ್ನ ಬ್ಯಾಕ್ಗ್ರೌಂಡ್ ಏನೂ ಇರಲಿಲ್ಲ, ಯಾರು ಸಪೋರ್ಟು ಇರಲಿಲ್ಲ, ಏನೂ ಇಲ್ಲ. ಇವತ್ತು ಅಲ್ಲಿಂದ ಇಲ್ಲಿ ತನಕ ದುಡ್ಡು ಮಾಡಿದ್ದೇನೋ ಇಲ್ವಾ ಸೆಕೆಂಡರಿ, ಬಟ್ ಆ ಹೆಸರು ಮಾಡಿದ್ದೀನಲ್ಲ. ಬಿಕಾಸ್ ನನ್ನ ಅಮ್ಮ ಹೇಳ್ತಾರಲ್ಲ, ನಾನು ಅವನ ಅಮ್ಮ, ಮಂಜಿತಿದ ಅಮ್ಮ ಅಂತ ಅವ್ರು ಹೇಳ್ತಾರೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಬೆಸ್ಟೆಸ್ಟ್ ಥಿಂಗ್. ನಾನು ಅಷ್ಟು ಅರ್ನ್ ಮಾಡಿದ್ದೀನಲ್ಲ ಲೈಫಲ್ಲಿ, ಅದೆಷ್ಟು ಸಾಕು ನನಗೆ. ಸೊ ಡ್ಯಾನ್ಸ್ ಅಷ್ಟೊಂದು ಕೊಟ್ಟಿದೆ. ಸೊ ಈಗ ನೀವು ಹೇಳಿದ್ರಿ ಅಷ್ಟು ಜನ ನಿಮ್ಮನ್ನು ಗುರುತಿಸಿದ್ರು. ಸೊ ಯಾವತ್ತಾದ್ರೂ ನೀವು ಒಂದಷ್ಟು ರಿಯಾಲಿಟಿ ಶೋಗೆ ಹೋಗಿದ್ರಿ, ಪರ್ಟಿಕ್ಯುಲರ್ ಆಗಿ ಕೆಲವೊಮ್ಮೆ ಜಡ್ಜಸ್ ಫೀಡ್ಬ್ಯಾಕ್ ಕೊಡುವಾಗ ಈ ಕೊರಿಯೋಗ್ರಾಫರ್ ಬಗ್ಗೆ ಸಹ ಹೇಳ್ತಾರೆ. ಸೊ ಹಾಗೆ ಹೇಳಿದಂತಹ ಎಕ್ಸ್ಪೀರಿಯನ್ಸ್ ನಿಮಗೆ, ಆ ಮೂಮೆಂಟ್ ನಿಮಗೆ ಹೇಗೆ ಅನಿಸಿತ್ತು? ಯೂಶ್ವಲಿ ನಾನು ಸೈ ಮಾಡಬೇಕಾದ್ರೆ ಜಗ್ಗೇಶ್ ಸರ್ ನನ್ನನ್ನು ತುಂಬ ಇದು ಮಾಡ್ತಿದ್ರು. ಬಿಕಾಸ್ ಅವರಿಗೆ ಯೂಶ್ವಲಿ ರಿಯಾಲಿಟಿ ಶೋ ಅಲ್ಲಿ ಸಾಂಗ್ ಯಾವ ಥರ ತಗೊಳ್ತಾರೆ ಹೇಳಿದ್ರೆ, ಆ ಟೈಮಲ್ಲಿ ಟ್ರೆಂಡಿಂಗ್ ಯಾವ ಸಾಂಗ್ ಇರುತ್ತೆ ಅಥವಾ ಯಾವುದು, ನಾನು ಆ ಥರ ಅಲ್ಲ, ನಾನು ಯಾರು ಯೂಸ್ ಮಾಡದಿರೋ ಅಂಥ ಸಾಂಗ್ ಎಲ್ಲ ತಗೊಳ್ತಾ ಇದ್ದೆ. ಸೊ ಅವ್ರು ಯಾವತ್ತು ನನ್ನ ಸಾಂಗ್ ಸೆಲೆಕ್ಷನ್ಗೆ ಒಂದು ಕಮೆಂಟ್ ಕೊಡ್ತಾ ಇದ್ರು. ನೀನು ಅಂದರೆ ಈವನ್ ನನ್ನ ಚಾನಲಲ್ಲೂ ಅಷ್ಟೇ, ಫಸ್ಟಿಗೆ ಆಡಿಯೋ ರೈಟ್ಸ್ ಬೇಕು ನಮ್ಗೆ. ಈಗ ಯಾವ್ದಾದ್ರು ಒಂದು ಸಾಂಗ್ ನಾನು ಓಲ್ಡ್ ಸಾಂಗ್ ತಗೊಳ್ಳೋದು, ಈ ಯಾರಿವಳು ಮೇಘ ಬಂತು ಮೇಘ ಅಂತದ್ದು, ಅವರೆಲ್ಲ ಚಾನಲ್ ಹೊರ್ಕೊಂಡು ನೀನು ಯಾಕೆ ಈ ಥರದ್ದೆಲ್ಲ ಸಾಂಗ್ ತಗೊಳ್ತೀಯ ಅಂತ. ಬಿಕಾಸ್ ಆ ಸಾಂಗಿಗಿರುವ ವ್ಯಾಲ್ಯೂವೇ ಬೇರೆ ಆ ಟೈಮಲ್ಲಿ. ಅದನ್ನು ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದು ಡಿಫ್ರೆಂಟ್. ಸೊ ನಂದು ಯಾವ ಪರ್ಫಾರ್ಮೆನ್ಸು ಡೌನ್ ಹೋಗಿರಲಿಲ್ಲ. ಸೊ ಅವರ ಕಮೆಂಟ್ಸ್ ಆಗಿರಲಿ, ಆ ಪರ್ಫಾರ್ಮೆನ್ಸ್ಗಳಿಗೆ, ಅದೆಲ್ಲ ನನಗೆ ಯಾವತ್ತೂ ನೆನಪಿರುತ್ತೆ. ಸೊ ಈಗ ನಾರ್ಮಲ್ ಶೋಗಿಂತ ರಿಯಾಲಿಟಿ ಶೋ ಅನ್ನೋದು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಹಾಗೆ ಇರುವಾಗ ಈಗ ಯಾಕಂತಂದರೆ ನಾರ್ಮಲ್ ಶೋಗೆ ಅಷ್ಟೊಂದು ಕಾನ್ಷಿಯಸ್ ಆಗಿ ಮಾಡಬೇಕಂತಿಲ್ಲ, ನಮಗೆ ಇರುವಾಗ ಮಾಡ್ಬೋದು. ಬಟ್ ಕ್ಯಾಮರಾದ ಎದುರಿಗೆ ಮಾಡುವಾಗ ಆಟೋಮೆಟಿಕಲಿ ಅದೊಂದು ಬಾಡಿಯಲ್ಲಿ ಸಹ ಒಂದು ಕಾನ್ಷಿಯಸ್ನೆಸ್ ಬಂದು ಬಿಡ್ತದೆ. ಸೊ ಅದನ್ನು ಹೇಗೆ ಓವರ್ಕಮ್ ಮಾಡ್ತೀರಿ? ಯಾವತ್ತಾದ್ರು ನರ್ವಸ್ ಆದದ್ದು ಅಥವಾ ನೀವು ಕೊರಿಯೋಗ್ರಫಿ ಮಾಡಿದಂತಹ ಸ್ಟೂಡೆಂಟ್ಸ್ ನರ್ವಸ್ ಆದದ್ದು ಅಂಥದ್ದು ಏನಾದರೂ ಆಗಿದೆಯಾ? ಸೊ ಯೂಶ್ವಲಿ ನಾನು ಕೊರಿಯೋಗ್ರಫಿ ಮಾಡಿದಾಗ ನನಗೆ ಯಾವತ್ತು ನರ್ವಸ್ ಆದದ್ದು ಅಂತ ಏನಿಲ್ಲ. ನನಗೆ ಮಾತಾಡಲಿಕ್ಕೆ ಸ್ವಲ್ಪ ನರ್ವಸ್ ಆಗಿತ್ತು. ಈಗಲೂ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ನರ್ವಸ್ನೆಸ್ ಇದೆ. ಸೊ ಬಟ್ ಸ್ಟಿಲ್ ಮಾತಾಡ್ಲಿಕ್ಕೆ ಸ್ವಲ್ಪ ನರ್ವಸ್ ಆಗುತ್ತೆ ವಿನಃ ಡಾನ್ಸ್ ಮಾಡ್ಲಿಕ್ಕೆ ಏನೂ ನರ್ವಸ್ ಆಗಲ್ಲ. ಬಟ್ ಯೂಶ್ವಲಿ ನನ್ನ ಸ್ಟೂಡೆಂಟ್ಸ್ ಅವ್ರಿಗೆ ಬೇರೆಯವ್ರು ಕೊರಿಯೋಗ್ರಫಿ ಮಾಡುವಾಗ ಅವ್ರು ನರ್ವಸ್ ಆಗ್ತಾರೆ. ಯೂಶ್ವಲಿ ನನ್ನದೊಂದು ಹುಡುಗಿ ಹೋದಾಗ ಅವಳಿಗೆ ಏನಾಯ್ತು ಹೇಳಿದರೆ, ಈಗ ನಿಮಗೆ ಟೆಕ್ನಿಕಲ್ ರಿಹರ್ಸಲ್ ಅಂತ ಇರುತ್ತೆ. ಒಂದು ಇವತ್ತು ಡಾನ್ಸ್ ಆದರೆ ಪ್ರೀವಿಯಸ್ ಡೇ ನೋಡ್ತಾರೆ ಡೈರೆಕ್ಟರ್ ಎಲ್ಲ. ಸೊ ಅವಳಿಗೆ ಏನಾಯಿತು, ಆವತ್ತದು ಡಾನ್ಸ್ ಅವಳದು ಕ್ಯಾನ್ಸಲ್ ಮಾಡಿದ್ರು, ಆ ಡಾನ್ಸ್ ಸರಿ ಇಲ್ಲ ಅಂತ ಬೇರೆಯವ್ರು ಕೊರಿಯೋಗ್ರಫಿ ಮಾಡಿದ್ರು. ಸೊ ಪ್ರೀವಿಯಸ್ ಡೇ ನಾಳೆ ಶೂಟ್ ಆದರೆ ಇವತ್ತು ನೈಟ್ ಅವಳಿಗೆ ಕೊರಿಯೋಗ್ರಫಿ ಮಾಡಿದ್ರು. ಸೊ ಎಷ್ಟು ಹೇಳಿದೆ, ಒಂದು 2ನೇ 3ನೇ ಕ್ಲಾಸ್ ಮಕ್ಕಳಿಗೆ ನೀವು ಓವರ್ ನೈಟ್ ಕೊರಿಯೋಗ್ರಫಿ ಮಾಡುವಾಗ ದೇ ವಿಲ್ ಬಿ ನರ್ವಸ್, ಆಯಿತಾ. ಸೊ ಅಂಥದ್ದೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆಯಲ್ಲ, ನಮಗೂ ಬೇಜಾರಾಗುತ್ತೆ. ಸೊ ಚಂದ ಡ್ಯಾನ್ಸ್ ಪರ್ಫಾರ್ಮ್ ಮಾಡುವವರಿಗೆ ಹಾಗೆಲ್ಲ ಆದ್ರೆ ಅಟ್ಲೀಸ್ಟ್ ನಾನಾದ್ರೂ ಆ ಮೂಮೆಂಟ್ ಅಲ್ಲಿ ಇದ್ದಿದ್ರೆ ನಾನಾದ್ರೂ ನನ್ನ ಮಗುವಿಗೆ ಒಳ್ಳೆ ಟೀಚ್ ಮಾಡ್ತಿದ್ದೆ. ಬೆಸ್ಟ್ ಹೇಳಿದ್ರೆ ನಂಗೆ ಏನು ಗೊತ್ತಾ, ನಾನು ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ನಂಗೊಂದಿಬ್ರು ಫ್ರೆಂಡ್ಸ್ ಆಗಿದ್ದಾರೆ. ಸೊ ಅವ್ರು ಈಗಲೂ ನನ್ನ ಲೈಫಲ್ಲಿ ಅಷ್ಟೇ ಒಳ್ಳೆ ರೀತಿಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಏನಾದರೂ ಬೇಕಿದ್ರೆ ನಂಗೆ ಫೋನ್ ಮಾಡಿ, ನಂಗೆ ಏನಾದರೂ ಬೇಕಿದ್ರೆ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಅಂತ. ಸೊ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಇಬ್ರು, ಅವ್ರೀಗ ಮದುವೆ ಆಗಿ ಖುಷಿಯಲ್ಲಿದ್ದಾರೆ. ಅನಿಲ್, ಕಾವ್ಯ ಅಂತ ನನ್ನ ಬೆಸ್ಟ್ ಫ್ರೆಂಡ್ಸ್. ಅವರು ಯಾವತ್ತು ಹಾಗೆ ಇರ್ತಾರೆ ನನ್ನ ಲೈಫಲ್ಲಿ. ಹಾಗೆ ಸೊ ವೆರಿ ನೈಸ್, ಹಾಗೆ ಇರಲಿ. ಸೊ ಈಗ ನಾವು ತುಂಬ ಹೊತ್ತು ಮಾತನಾಡಿದ್ವಿ, ಬಹಳಷ್ಟು ವಿಷಯಗಳನ್ನು ನಿಮ್ಮಿಂದ ನಾನು ತಿಳ್ಕೊಂಡೆ. ಸೊ ಹೀಗಿರುವಾಗ ನಿಮ್ಮ ಈ ಒಂದು ಜರ್ನಿಯಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ, ಇಷ್ಟು ವರ್ಷದ ಒಂದು 15 ವರ್ಷದ ಜರ್ನಿಯಲ್ಲಿ ಯಾರಿಗೆ? ಒಂದಷ್ಟು ಜನ ಕೂಡ ಇರಬಹುದು, ಅವರೆಲ್ಲರೂ ಯಾರು ಅಂತ ಹೇಳ್ಬೋದು? ಫಸ್ಟ್ ಆಫ್ ಆಲ್ ನನ್ನ ಅಮ್ಮ,
ನನ್ನ ಅಕ್ಕ, ಆಮೇಲೆ ನನ್ನ ಹೋಲ್ ಫ್ಯಾಮಿಲಿ ಆಯಿತಾ. ಸೊ ಅದರ ನಂತರ ನಾನು ಥ್ಯಾಂಕ್ಸ್ ಹೇಳೋದು ನನ್ನ ತಂಗಿಗೆ. ಸೊ ಅವಳು ಫಸ್ಟ್ ಸ್ಟೂಡೆಂಟ್, ನಂದು ಇವತ್ತಿನ ತನಕನೂ ಇದ್ದಾಳೆ ನನ್ನ ಕ್ಲಾಸಲ್ಲಿ ಅವಳು. ಅದರ ನಂತರ ನನ್ನ ಸ್ಟೂಡೆಂಟ್ಸು, ನನ್ನ ಡ್ಯಾನ್ಸ್ ಕ್ಲಾಸ್ ಪೇರೆಂಟ್ಸು ಎಲ್ಲರೂ. ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಇದ್ದಾರೆ ಕೆಲವರು ನನಗೆ ಸಪೋರ್ಟ್ ಮಾಡಿರೋರು. ಸೊ ಅವ್ರ ಪರ್ಟಿಕ್ಯುಲರ್ ಹೆಸರು ನಾನು ಮೆನ್ಷನ್ ಮಾಡೋದಕ್ಕಿಂತ ಅವ್ರಿಗೆ ಗೊತ್ತಿದೆ ನಾನು ಯಾರ ಬಗ್ಗೆ ಹೇಳ್ತೀನಿ ಅಂತ. ಸೊ ಅವ್ರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಅದರಲ್ಲಿ ನಿಶಾಂತ್ ಆಗಿರ್ಬೋದು, ನನ್ನನ್ನು ಡ್ಯಾನ್ಸ್ ಫೀಲ್ಡಿಗೆ ಜಾಯಿನ್ ಮಾಡಿಸಿರೋಂಥ ಬಬಿತಾ ಅಂತ ಒಬ್ಬರಿದ್ದಾರೆ, ಅವ್ರು ಆಗಿರ್ಬೋದು, ಅಥವಾ ನನ್ನ ಜುಂಬಾ ಫ್ಯಾಮಿಲಿ ಆಗಿರ್ಬೋದು. ಸೊ ಅದೇ ನಾನು ಹೇಳಿದೆಲ್ಲ ಅನಿಲ್, ಕಾವ್ಯ. ಸೊ ಆ ಥರ ನಂದೊಂದು ಒಂದಷ್ಟು ಜನ ಇದ್ದಾರೆ. ನನ್ನೊಂದು ಫ್ರೆಂಡ್ಸ್ ಗ್ರೂಪ್ ಇದೆ, ನಾವು ಒಂದು 8 ಜನ ಇದ್ದೀವಿ. ಸೊ ನಾವು ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದೊಂದು ಗ್ರೂಪ್ ಇದೆ ಮಣಿಪಾಲದಲ್ಲಿ, ಕಾರ್ತಿಕ್, ಸುಕೇಶ್ ಅವರು. ಸೊ ಇವರೆಲ್ಲ ನನ್ನ ಸಪೋರ್ಟ್ ಮಾಡ್ತಾರೆ. ಯಾವತ್ತಂದ್ರೆ ಏನು ಗೊತ್ತಾ, ಡಿಮೋಟಿವ್ ಮಾಡಲ್ಲ ನಿಂಗೆ. ಈಗ ನನ್ನ ಹತ್ರ ಏನಾದರೂ ರಾಂಗ್ ಅಂತ ಕಂಡ್ರು ಅವ್ರು ಅದನ್ನ ಪಾಸಿಟಿವ್ ವೇಯಲ್ಲಿ ನಂಗೆ ಹೇಳಿ, ಸೊ ಕ್ರಿಟಿಸೈಸ್ ಮಾಡೋದಿಲ್ಲ, ನನ್ನ ಕರೆಕ್ಷನ್ ಮಾಡ್ತಾರೆ. ಈವನ್ ನಾನು ಅದನ್ನ ಕ್ರಿಟಿಸೈಸ್ ಅನ್ನು ನಾನು ಕರೆಕ್ಟ್ ವೇಯಲ್ಲಿ ತಕೊಂಡ್ರೆ ನಾನು ಇಂಪ್ರೂವ್ ಆಗ್ತೀನಿ. ಸೊ ಅದಕ್ಕೆ ನಾನು ಅದನ್ನ ಅವ್ರು ಹೇಳಿದ ನಾನು ತಗೊಳ್ತೀನಿ ಸಜೆಷನ್ ಆ ಥರ. ಸೊ ನೈಸ್. ಸೊ ನಿಮ್ಮ ಮುಂದಿನ ಪ್ಲಾನ್ಸ್ ಏನಿದೆ ಈ ಒಂದು ಫೀಲ್ಡ್ ಅಲ್ಲಿ, ಮುಂದೆ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಸೊ ನನ್ನ ಬಿಗ್ಗೆಸ್ಟ್ ಡ್ರೀಮ್ ಹೇಳಿದ್ರೆ, ಯೂಶ್ವಲಿ ನೀವು ಕೋಆಪರೇಟಿವ್ ಸಿಟಿಗೆ ಹೋದಾಗ ಕ್ಲಾಸಸ್ ಎಲ್ಲ ಸ್ವಲ್ಪ ಮಾಡಿಫೈ ಆಗಿರುತ್ತೆ. ಸೊ ಈಗ ನನ್ನ ಕ್ಲಾಸ್ ತುಂಬ ಚೆನ್ನಾಗೇ ಇದೆ. ಸೊ ಇಟ್ಸ್ ಲೈಕ್ ಅರೌಂಡ್ 2,500 ಸ್ಕ್ವೇರ್ ಫೀಟ್. ಒಬ್ಬ ಇದನ್ನು ನಾನು ಎಸ್ಪೆಷಲಿ ಐ ಫಾರ್ಗಾಟ್ ಟು ಥ್ಯಾಂಕ್ಸ್ ಒನ್ ಮೋರ್ ಪರ್ಸನ್. ಸೊ ನಾನು ಅವನಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಈಗ ಸಚಿನ್ ಅಂತ ನನ್ನ ಜೊತೆ ಒಬ್ಬ ಇದ್ದಾನೆ. ಸೊ ಅವನು ಕ್ಲಾಸಸ್ ನಾನಿಲ್ಲದಿದ್ದು ಹ್ಯಾಂಡಲ್ ಮಾಡ್ತಾನೆ. ಸೊ ಒನ್ ಆಫ್ ದ ಬೆಸ್ಟ್ ಪರ್ಸನ್, ಅಂದರೆ ಒಳ್ಳೆ ಹುಡುಗ ಬೇರೆ. ಸೊ ಏನು ಅಹಂ ಇಲ್ಲ ಎಂತೆಲ್ಲ, ಯಾಕೆಂದ್ರೆ ನನ್ನಕ್ಕಿಂತ ಜಾಸ್ತಿ ಫಾಲೋವರ್ಸ್ ಅವನಿಗಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಬಿಕಾಸ್ ಅವನು ಟಿಕ್ಟಾಕ್ ಹಾಗಿದ್ದು ಕೂಡಲೇ ಒಂದು ತಲೆ ಮೇಲೆ ಒಂದು ಹೌದು. ಸೊ ಅವನು ಯಾವತ್ತೂ ನಂಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಸೊ ಐ ಶುಡ್ ಥ್ಯಾಂಕ್ ಹಿಮ್ ಆಲ್ಸೋ. ಸೊ ನೀವೀಗ ಕೇಳಿದ್ರಿ ನನ್ನ ಹತ್ರ ಫ್ಯೂಚರಿನ ನಂದು ಸ್ಟುಡಿಯೋ ಒಂದು ಆ ಥರ ಮಾಡಬೇಕು. ಸೊ ಇಲ್ಲ. ಸೊ ಯೂಶ್ವಲಿ ನಂಗೆ ಆ ಥರ ಮಾಡಬೇಕು ಅನ್ನೋದು ನನ್ನೊಂದು ಕನಸು. ಸೊ ಯೂಶ್ವಲಿ ಅದೇ ಈ ಕೋವಿಡ್ ಎಲ್ಲ ಮುಗ್ದ್ರೆ ಇಮಿಡಿಯೇಟ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಅದೇ ತರ. ಯಾಕಂದ್ರೆ ಇಷ್ಟು ಸ್ಪೇಸಲ್ಲಿ ಹೀಗೆ ಒಂದಷ್ಟು ಸ್ಪೇಸ್ ದೊಡ್ಡದಾಗ್ತಾ ನಿಮ್ಮದೊಂದು ಡ್ಯಾನ್ಸ್ ಕ್ಲಾಸ್ ಬೆಳೆದಿರುವಂತದ್ದು. ಸೊ ನಿಮ್ಮದೇ ಓನ್ ಸ್ಟುಡಿಯೋ ಮಾಡ್ಬೇಕನ್ನೋದು ಬಹುಶಃ ಅದು ನಿಮ್ಮದು ಬಹಳ ವರ್ಷಗಳ ಕನಸಂತೂ ಕೂಡ ಹೇಳ್ಬೋದು. ಸೊ ನಮ್ಮ ಸ್ಪಂದನ ವಾಹಿನಿಯಿಂದ ನಮ್ಮ ವ್ಯೂವರ್ಸ್ ಕಡೆಯಿಂದ ಆಲ್ ದ ಬೆಸ್ಟ್. ಅದು ಡ್ರೀಮ್ ಬೇಗನೆ ಆಗ್ಲಿ, ಆಮೇಲೆ ಮತ್ತೊಮ್ಮೆ ನಾವು ಮಾತನಾಡ್ಲಿಕ್ಕೆ ಭೇಟಿ ಆಗುವ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಸ್ಪಂದನ ವಾಹಿನಿಯ ಕಡೆಯಿಂದ ಧನ್ಯವಾದಗಳು ನಿಮಗೆ. ನಿಮ್ಮ ಎಲ್ಲಾ ವಿಷಸ್ಗಳು ಏನ್ ಹೇಳುವಂಥದ್ದು, ಈ ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಏನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಎಲ್ಲವೂ ಕೂಡ ಈಡೇರ್ಲಿ. ಹಾಗೆ ಇನ್ನೂ ಒಂದಷ್ಟು ಜನ ಸ್ಟೂಡೆಂಟ್ಸ್ ಒಂದು ಡ್ಯಾನ್ಸರ್ಸ್ ಆಗಿ ರೂಪುಗೊಳ್ಳಲಿಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಬಂದಕ್ಕೆ ಥ್ಯಾಂಕ್ ಯು. ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ಸ್ಪಂದನ ವಾಹಿನಿಗೆ ಹಾಗೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಖ್ಯಾತ ಕೊರಿಯೋಗ್ರಾಫರ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿಯ ಮಂಜಿತ್ ಶೆಟ್ಟಿ ಅವರಿದ್ರು. ಅವರ ಒಂದು ಲೈಫ್ನಲ್ಲಿ ಏನು ಒಂದು ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿ ಒಂದು 15 ಇಯರ್ಸ್ ಆಗಿ ಅವರ ಡ್ಯಾನ್ಸ್ ಜರ್ನಿ ಹೇಗಿತ್ತು ಅನ್ನೋದನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಕಲಾವಿದರ ಜೊತೆ ಬರ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.